ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ಅಂತ ಹೇಳಿದ್ರೆ ಒಂದು ರೀತಿಯ ಹಬ್ಬದ ಕ್ರಾಂತಿ, ನಗುವಿನ ಕ್ರಾಂತಿ, ಅದ್ರ ಜೊತೆಗೆ ಸಂಭ್ರಮದ ಕ್ರಾಂತಿ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಈ ಸಂಕ್ರಾಂತಿಯ ಸಂದರ್ಭದಲ್ಲಿ ನಾವೊಂದು ತುಳುನಾಡಿನಲ್ಲಿ ಆಗ್ತಿರುವಂತಹ ಹೊಸ ಕ್ರಾಂತಿಯ ಬಗ್ಗೆ ಮಾತಾಡ್ಲಿಕ್ಕೆ ರೆಡಿ ಇದ್ದೇವೆ. ಇವತ್ತು ಸಂಕ್ರಾಂತಿ ಹಬ್ಬವನ್ನ ಯಾರ ಜೊತೆ ಸೆಲೆಬ್ರೇಟ್ ಮಾಡೋಣ ಅಂತ ಯೋಚನೆ ಮಾಡಿದ್ರೆ ಒಂದು ತಂಡ ಜೋರಾಗಿ ಸದ್ದು ಮಾಡ್ತಾ ಇದೆ. ಹುಲಿಯ ಗರ್ಜನೆಯಷ್ಟೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಆ ತಂಡವನ್ನ ಇವತ್ತು ನಾವು ಸ್ಟುಡಿಯೋಗೆ ಕರ್ಕೊಂಡು ಬಂದಿದ್ದೇವೆ. ಆ ತಂಡ ಬೇರೆ ಯಾವುದು ಅಲ್ಲ, ಪಿಲಿ ಸಿನಿಮಾದ ತಂಡ. ಮುದ್ದಾದ ಹೀರೋಯಿನ್, ಅದ್ರ ಜೊತೆಗೆ ಸಾಕಷ್ಟು ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಡ್ತಾ ಇರುವಂತಹ ಹೀರೋ, ಅದ್ರ ಜೊತೆಗೆ ಇವರಿಬ್ಬರ ಕನಸನ್ನ ನನಸಾಗಿಸ್ಲಿಕ್ಕೆ ಡೈರೆಕ್ಟ್ ಮಾಡಿರುವಂತಹ ಡೈರೆಕ್ಟರ್, ಮೂವರು ಕೂಡ ನಮ್ಮ ಜೊತೆ ಇದ್ದಾರೆ. ಪಿಲಿ ಸಿನಿಮಾದ ದೊಡ್ಡ ಹುಲಿಗಳು. ಅವರನ್ನ ವೆಲ್ಕಮ್ ಮಾಡೋಣ. ಹೆಲೋ, ವೆಲ್ಕಮ್. ನಮಸ್ತೆ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ನಮಗೂ ಕೂಡ. ಸೊ ನಾನೊಂದು ತಪ್ಪು ಮಾಡಿದೆ ಸರ್, ನಿಮ್ಮ ಹತ್ರ ಹೇಳಬಾರ್ದಿತ್ತು ಫೆಸ್ಟಿವಲ್ ಲುಕ್ ಅಂತ. ಎಲ್ಲ ನನ್ಕಿಂತ ಚೆನ್ನಾಗಿ ರೆಡಿ ಹಾಕೊಂಡು ಬಂದಿದ್ದೀರಾ, ಬೇಜಾರಾಗ್ತಾ ಇದೆ, ಬಟ್ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ, ಎಸ್ಪೆಷಲಿ ಮ್ಯಾಮ್ ಗಾರ್ಜಿಯಸ್. ಓಕೆ, ಸೊ ನಿಮ್ಮ ತಂಡ ಭರತ್ ಭಂಡಾರಿ ಅವರ ದೊಡ್ಡ ಕನಸು ಇದು ಈ ಸಿನಿಮಾ. ಬಹುಶಃ ಟೈಟಲ್ ಲಾಂಚ್ ಆದ ನಂತರ ಭರತ್ ಅವರು ಪಿಲಿ ಸಿನಿಮಾದ ಜೊತೆಗೇನೆ ಲಿಂಕ್ ಆಗಿದ್ದಾರೆ ಪ್ರತಿಕ್ಷಣ ಪಿಲಿ ಸಿನಿಮಾಗೋಸ್ಕರ. ಸೊ ನಿಮ್ಮ ತಂಡವನ್ನ ನೀವು ಪರಿಚಯ ಮಾಡ್ಕೊಳ್ಳಿ ಸರ್. ನಮಸ್ತೆ. ಎಸ್, ನಮ್ದು ಡೈರೆಕ್ಟರ್ ಬಂದವರು ಮಯೂರ್ ಶೆಟ್ಟಿ ಅಂತ. ಎಸ್, ನಮ್ಮ ಮುಂಚೆ ಪಿಲಿಬೈಲಿ ಅಮ್ಮನಕ್ಕ ಮತ್ತು ಎಕ್ಕಸಕ್ಕ ಅಂತ ಡೈರೆಕ್ಟರ್ ಆಗಿ, ಈಗ ಮೈ ನೇಮ್ ಇಸ್ ಸಣ್ಣಪ್ಪ ಅಂತ ಡೈರೆಕ್ಷನ್ ಮಾಡಿದ್ದಾರೆ. ಈಗ ನನ್ನ ಫಿಲ್ಮಿಗೆ ಡೈರೆಕ್ಷನ್ ಆಗಿ ಮಾಡಿದ್ದಾರೆ, ಪಿಲಿ ಫಿಲ್ಮಿಗೆ. ನಮ್ಮ ಪಿಲಿ ಚಿತ್ರದ ಹೀರೋಯಿನ್ ಸ್ವಾತಿ ಶೆಟ್ಟಿ ಅಂತ. ಓಕೆ, ಎಸ್. ಸೊ ನಿಮ್ಮ ತಂಡ ಒಂದು ದೊಡ್ಡ ತಂಡ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಸ್ಪೆಷಲಿ ಎಲ್ಲರೂ ಮಾತಾಡ್ತಾ ಇರುವಂತ ವಿಚಾರ ಏನು ಅಂತ ಹೇಳಿದ್ರೆ ಮ್ಯೂಸಿಕ್ ಡೈರೆಕ್ಷನ್ ಬಗ್ಗೆ. ಸೊ ಮಣಿಕಾಂತ್ ಕದ್ರಿ ಅವರಿದ್ದಾರೆ, ಅವರ ಹೆಸರನ್ನ ಸ್ಪೆಷಲ್ ಆಗಿ ಮೆನ್ಷನ್ ಮಾಡಬೇಕು. ಅವರಿದ್ದಾರೆ ಅಂತ ಹೇಳಿದ್ರೆ ಮ್ಯೂಸಿಕ್ ಅಲ್ಲಿ ಏನೋ ಒಂದು ಧಮಾಕ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರ್ತೇವೆ. ಬಟ್ ಸಿನಿಮಾದಿಂದ ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಡೈರೆಕ್ಟರ್ ಆಗಿ ನೀವು ಕಂಡಂತೆ ಸಿನಿಮಾವನ್ನ ಮಾಡಿದ್ದೀರಾ ಸರ್? ಖಂಡಿತವಾಗ್ಲು. ಭರತ್ ಭಂಡಾರಿ ಅವರು ಆಕ್ಚುಲಿ ಕಥೆನ ಬರ್ದಿರೋದು ಭರತ್ ಭಂಡಾರಿ ಅವರು ತುಂಬಾ ಕನಸನ್ನ ಕಟ್ಕೊಂಡು ಆ ಸಿನಿಮಾದ ಒಂದು ಕಥೆನ ಮಾಡ್ಕೊಂಡು ನಮ್ಮ ವಿಜಯ್ ಕುಮಾರ್ ಕುಡಿಯಲ್ ಬೈಲು ಅವರು ಒಂದು ಸಪೋರ್ಟ್ ಇದ್ದಾಗ ನಮ್ಮ ಈ ತಂಡಕ್ಕೆ ಹಾಗೂ ಎಲ್ರು ಅವರ ಜೊತೆ ಡಿಸ್ಕಷನ್ ಎಲ್ಲ ಮಾಡಿ ಆ ಒಂದು ಹಂತದ ಕಥೆಯ ಬಗ್ಗೆ ಡಿಸ್ಕಷನ್ ಎಲ್ಲ ಒಂದು ನಡೆದು ನಂತರ ಈ ಒಂದು ಕತೆ ಅಂದ್ರೆ ಹುಲಿಯ ಬಗ್ಗೆ, ಹುಲಿ ನರ್ತನದ ಬಗ್ಗೆ ಒಂದು ಸಿನಿಮಾ ಮಾಡ್ಬೇಕಂತಂದ್ರೆ ನಾವು ಈಗ್ಲೇ ಸುಮ್ನೆ ನಮ್ಗೆ ತಿಳಿದಿರೋ ತರ ಚಿತ್ರೀಕರಣ ಮಾಡೋ ತರ ಇಲ್ಲ. ಅದ್ರ ಬಗ್ಗೆ ತಿಳ್ಕೊಂಡು ನಾನು ಇವ್ರ ಹತ್ರ ಕೇಳ್ದೆ, ಓಕೆ ನಿಮ್ಮ ಕತೆ ಈ ತರ ಇದೆ, ಸೊ ಇದರ ಬ್ಯಾಕ್ ಗ್ರೌಂಡ್ ನ ತಿಳಿದವರು ಯಾರಿದ್ದಾರೆ ಆ ತರದ ಅವ್ರನ್ನೆಲ್ಲ ಭೇಟಿ ಮಾಡಿ, ಪೊಳಲಿ ಸಮೀಪ ಅವ್ರನ್ನೆಲ್ಲ ಭೇಟಿ ಮಾಡಿ ಹಿರಿಯರು ಅವ್ರ ಹತ್ರ ಆಕ್ಚುಲಿ ಹುಲಿ ಕುಣಿತದ ಬಗ್ಗೆ ಎಲ್ಲ ತಿಳ್ಕೊಂಡು ನಂತರ ಆ ಕತೆಗೆ ಒಂದು ರೂಪ ಅಂತ ಫಿಕ್ಸ್ ಮಾಡಿ ಈ ತರ ಮಾಡಿ ಒಂದು ಮಾಡಿರೋದು. ಒಂದು ಟೋಟಲಿ ಎಂಟರ್ಟೈನಿಂಗ್ ಆಗಿರುವಂತ ಸಬ್ಜೆಕ್ಟ್ ಇದು. ಹಾಗೂ ಕಾಮಿಡಿ ಇದೆ, ಲವ್ ಇದೆ, ಥ್ರಿಲ್ ಇದೆ, ಎಲ್ಲ ಮಿಕ್ಸರ್ ಆಗಿರುವಂತ ಫ್ಯಾಮಿಲಿ ಸಮೇತ ಎಲ್ರು ನೋಡ್ಬೇಕಾಗಿರುವಂತ ಸಿನಿಮಾ. ಒಂದು ಎಲ್ರಿಗೂ ಖುಷಿ ತರುವಂತ ಸಿನಿಮಾ ಅಂತ ಹೇಳ್ಬೋದು. ಇವಾಗ ಏನಂದ್ರೆ ನಮ್ಮ ತಂಡದಲ್ಲಿ ಸಿನಿಮಾ ಎಲ್ರಿಗೂ ಖುಷಿಯಾಗಿದೆ, ಆದ್ರೆ ನಮ್ಮ ಸಿನಿಮಾನ ನಾವೇ ಹೋಗ್ಲೋದು ಅಷ್ಟು ಸರಿಯಾಗಿಲ್ಲ. ಜನರು ನೋಡ್ಬಿಟ್ಟು ನಮ್ಗೆ ಹೇಳ್ಬೇಕು ಯಾವ ತರ ನಾವು ಸಿನಿಮಾ ಮಾಡಿದೀವಿ ಅಂತ. ಸೊ ಸಿನಿಮಾ ತಯಾರಾಗಿದೆ, ಇನ್ನು ಜನರ ಮೇಲೆ ಇರೋದು, ಅವರು ಅದನ್ನ ಒಂದು ಲೆವೆಲ್ಗೆ ರೀಚ್ ಮಾಡ್ಬೇಕಂತ ಕೇಳ್ಕೊತಿದ್ದೀವಿ. ಹಾಗೆ ನೀವು ಹೇಳಿದಾಗೆ ಮ್ಯೂಸಿಕ್ ಮಣಿಕಾಂತ್ ಕದ್ರಿ ಅವ್ರದ್ದು ಗೊತ್ತಿರೋ ಹಾಗೆ ಒಂದು ಒಳ್ಳೆಯ ನಮ್ಮ ತುಳುನಾಡಿನ ಪ್ರತಿಭೆ. ಹಾಗೂ 4 ಸಾಂಗ್ಗಳಿವೆ. ಪಟ್ಲ ಸತೀಶ್ ಶೆಟ್ಟಿ ಅವರು ಟೈಟಲ್ ಟ್ರ್ಯಾಕ್ ಅನ್ನ ಆಡಿದ್ದಾರೆ, ಹಾಗೂ ನಿಹಾಲ್ ತಾವ್ರ ಅವರು ಆಡಿದ್ದಾರೆ, ಅನುರಾಧ ಭಟ್ ಅವರು ಆಡಿದ್ದಾರೆ, ಹಾಗೆ ಉಜ್ವಲ ಆಚಾರ್ಯ ಅಂತ ಇವರೆಲ್ಲ ಸೇರಿ ಒಂದು ಒಳ್ಳೆಯ ಸಾಂಗ್ ಅನ್ಕೊಟ್ಟಿದ್ದಾರೆ. ಹಾಗೂ ಕೆ ಪೇಜಾವರ್ ಸರ್ ಟೈಟಲ್ ಟ್ರ್ಯಾಕ್ ಅನ್ನ ಬರೆದಿದ್ದಾರೆ. 2 ಸಾಂಗ್ ಅನ್ನ ನಾನು ಬರ್ದಿದ್ದೀನಿ, ಮತ್ತೆ DBG ಶೇಖರ್ ಅಂತ ಅವರು ಒಂದು ಸಾಂಗ್ ಅನ್ನು ಬರ್ದಿದ್ದಾರೆ. ಸೊ ಒಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ ಇದೆ, ನೋಡೋಣ ಏನಾಗುತ್ತೆ. ಸರ್, ತಮ್ಮಲ್ಲಿ ಒಂದು ಪ್ರಶ್ನೆ. ಅವರು ಲಿಸ್ಟ್ ಹೇಳಿದ್ರು, ಆ ಹೆಸರೆಲ್ಲ ದೊಡ್ಡ ದೊಡ್ಡ ಹುಲಿಗಳೇ ನಮ್ಮ ಇಂಡಸ್ಟ್ರಿಯಲ್ಲಿ. ಅವರನ್ನೆಲ್ಲ ಹಿಡ್ಕೊಂಡು ಒಂದು ಸಿನಿಮಾ ಮಾಡ್ತಾ ಇದ್ದೀರಾ. ಸೊ ಅವರ ಎದುರು ನೀವೆಷ್ಟು ದೊಡ್ಡ ಹುಲಿ ಸರ್? ಅದೇ, ನಾವು ಅವರ ಎದುರುಗಡೆ ಏನಿಲ್ಲ, ನಾವು ಹೊಸ ಎಂಟ್ರಿ. ಈಗ ನಮಗೆ ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಅವರ
ತುಂಬಾ ಸಪೋರ್ಟ್. ಯಾಕಂದ್ರೆ ಅವರ ಸಪೋರ್ಟ್ ಇಂದ ನಾನು ಈ ಫಿಲಂ ಮಾಡ್ತಿರೋದು. ಯಾಕಂದ್ರೆ ದೊಡ್ಡ ತಾರಾಗಣವೇ ಇದೆ ಇದರಲ್ಲಿ. ನಮ್ಮ ತುಳುನಾಡಿನ ಕಾಮಿಡಿ ಸ್ಟಾರ್ಗಳಾದಂತ ಎಲ್ರು, ರವೀಂದ್ರ ಬೋಲಾರ್ ಆಗ್ಲಿ, ಭೋಜರಾಜ್ ಓಮಂಜೂರ್ ಆಗ್ಲಿ, ನವೀನ್ ಡಿ ಪಾಟೀಲ್ ಆಗ್ಲಿ, ಸಂತೋಷ್ ಶೆಟ್ಟಿ ಅವರಿದ್ದಾರೆ. ಆಮೇಲೆ ತುಂಬಾ ತಾರಾಗಣ ಹೇಳಕ್ಕೆ ಅಂತ ತುಂಬಾ ಸ್ವರಾ ಶೆಟ್ಟಿ ಇದರಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಹೀರೋಯಿನ್ ಆಗಿ ಇವರು ಸುಬ್ರಾಜಿ ಎಂಟ್ರಿ ಆಗಿದ್ದಾರೆ. ಅಂದ್ರೆ ಹೊಸ ತಂಡದೊಟ್ಟಿಗೆ ಹಿರಿಯರ ಜೊತೆ ಒಂದು ಮಾಡ್ತಾ ಇದೀವಿ. ಫಸ್ಟ್ ಆಫ್ ಆಲ್ ನಮಗೆ ಮಯೂರ್ ಶೆಟ್ಟಿ ಅವರು ತುಂಬಾ ಕಷ್ಟಪಟ್ಟು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಈ ಫಿಲಮ್ಗೋಸ್ಕರ. ನಮ್ಮನ್ನು ಈ ಹಂತಕ್ಕೆ ತರಬೇಕು ಅಂದ್ರೆ ಮಯೂರ್ ಶೆಟ್ಟಿ ಅವರು, ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಅವರ ತುಂಬಾ ಶ್ರಮ ಅದರಲ್ಲಿದೆ. ಅಂದ್ರೆ ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಅವರನ್ನ ಇಟ್ಟೆ ನಾವು ಈ ತರ ಈ ಫಿಲ್ಮ್ ಅನ್ನು ಮುಂದುವರಿಸ್ತಾ ಇದ್ವಿ. ಅವರ ಕೆಲವು ನಾವು ಸ್ಕ್ರಿಪ್ಟ್ ಮಾಡ್ತಿರುವಾಗಲೂ ಅಷ್ಟೇ, ಸ್ಕ್ರಿಪ್ಟ್ ಮಾಡ್ಬಿಟ್ಟು ಅವ್ರ ಹತ್ರ ಹೋಗಿ ನಾವು ಅವ್ರ ಸಜೆಷನ್ ತಗೊಂಡು, ಆಮೇಲೆ ಅವರು ಹೇಳಿದನ್ನು ಇದನ್ನು ತುಂಬಾ ಸಲ ಸ್ಕ್ರಿಪ್ಟಿಗೆ ಅಂತಾನೆ ತುಂಬಾ ನಾವೊಂದು 9 ತಿಂಗಳಷ್ಟು ನಾವು ಟೈಮ್ ಅದರಲ್ಲಿ ತಗೊಂಡಿದ್ದೀವಿ ಸ್ಕ್ರಿಪ್ಟ್ ರೆಡಿ ಮಾಡಿ. ಸ್ಕ್ರಿಪ್ಟ್ ಮೊದಲು ಮಾಡಿದ್ರು ಅದನ್ನು ಕ್ಲಿಯರ್ ಮಾಡೋದಕ್ಕೋಸ್ಕರ ತುಂಬಾನೇ ಇದು ಮಾಡಿದೀವಿ ನಾವು. ವಿಜಯ್ ಕುಮಾರ್ ಸರ್ ಅವರ ಇದ್ರಲ್ಲೇ ಇದು. ಆಮೇಲೆ ನಮ್ದು ಮಣಿಕಾಂತ್ ಸರ್ ಅವ್ರದ್ದು ಮ್ಯೂಸಿಕ್ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದಂದ್ರೆ ಈ ಹುಲಿ ಒಂದು ಟೈಟಲ್ ಸಾಂಗ್ ಮೊನ್ನೆ ಬಿಡುಗಡೆ ಆಗಿ ನೋಡಿರ್ಬೋದು. ಸತೀಶ್ ಶೆಟ್ಟಿ ಪಟ್ಲ ಮತ್ತೆ ಕೆ ಪೇಜ್ ಅವರವರು ಲಿರಿಕ್ಸ್ ಬರ್ದಿರ್ತಾರೆ. ಅದು ಅಷ್ಟೇ ತುಂಬಾ ಡಿಫ್ರೆಂಟ್ ಆಗಿ ಮಾಡ್ಬೇಕು. ಅದರಲ್ಲಿ ಎಲ್ಲದಕ್ಕೂ ಒಂದು ಹಿಂದ್ಗಡೆಯಿಂದ ಮಯೂರ್ ಶೆಟ್ಟಿ ಮತ್ತು ವಿಜಯ್ ಕುಮಾರ್ ಕೊಡಿಯಲ್ ಬಲ್ಲವರು ಇದ್ದಾರೆ. ಮಂದಾರ ಗುತ್ತು ಪಿಂಗಾರ ಗುತ್ತುಡು ದಡಿತ ದರ್ಪುದ ಪಿಲಿತ ಗೊಬ್ಬುಗೆ ನಂಜಿದಾಂತಿನ ತುಳುವ ಬಿರ್ಸೆರೆ ಮಂಜಲ್ ರಂಗಿಗೆ ಕಪ್ಪುದ ಬಟ್ಟೆ ತಾಸದ ಪಿಟ್ಟಿಗೆ ದುನ್ನದ ನಲಿಕೆ ರಂಗಿದ ಶಕ್ತಿ ತುಳುವೆರೆ ಭಕ್ತಿ ಕನಮ್ಮನು ಟುಲ ನನ್ನ ಧ್ವನಿ ಪುನ ನಲಿಕೆ ಪಚ್ಚಿಡಿತಾಸೆ ಡೋಲುದ ಬಿಟ್ಟಿ ಅಲ್ಲಿ ಕೆಡಿತು ಜುಂಡು ತುಳುವೆರೆ ಗತ್ತಿ ಪರಕೆ ಪಂಡಿದ ದೇವರಿ ನಿಲ್ಲುದು ಪರಮ ಶುದ್ಧುಡು ನಲಿ ಪುನ ಪೊರ್ತು ಗಟ್ಟಿದ ಸಂಕದರ್ಪುದ ಲತ್ತು ಜವನೆರೆ ಕೊಟ್ಟ ಪಾಡಿನ ಪಟ್ಟೆ ಪಿಲಿತ ಅಟ್ಟೆ ಸಂಕರೆ ಲಟ್ಟೆ ಪತ್ತಿದಿ ನಲಿಪು ಪುರ್ಲುಗೆ ಚಂಡೆ ಬೀಜುನ ತೇಕಿ ತೂಂಡು ಕಾಂಡ ಲಗ್ನಗ ರಂಗ ಪೋಂಡು ಅಪ್ಪೆ ದೇವಿನ ಪರಕೆ ಸಂದೆಂಡೆ ಚಪ್ಪೆ ಮೋನೆಡೆ ಜಲಕ ಆಂಡೆ ಮಂಜಲ್ ರಂಗಿಗೆ ಕಪ್ಪುದ ಪಟ್ಟೆ ತಾಸದ ಪಿಟ್ಟಿಗೆ ದುನ್ನದ ನಲಿಕೆ ರಂಗಿದ ಶಕ್ತಿ ತುಳುವೆರೆ ಭಕ್ತಿ ಕನಮ್ಮನು ಟುಲ ನನ್ನ ಧ್ವನಿ ಪುನ ನಲಿಕೆ ಪಚ್ಚಿಡಿ ತಾಸೆ ಡೋಲುದ ಪಿಟ್ಟಿ ನಲ್ಲಿ ಕೆಡಿತು ಜುಂಡು ತುಳುವೆರೆ ಗತ್ತಿ ಪರಕೆ ಪಂಡಿದ ದೇವರಿ ನಿಲ್ಲುದು ಪರಮ ಶುದ್ಧುಡು ನಲಿ ಪುನ ಪೊರ್ತು
ಮನೆ ಕಟ್ಟುವ ಕನಸು ನಿಮ್ಮದಾಗಿದ್ದರೆ ನಿಮ್ಮ ಕನಸಿನ ಮನೆ ಕಟ್ಟಲು ವಿವಿಧ ಹೊಸ ವಿನ್ಯಾಸ ಹೊಂದಿರುವ ಉತ್ತಮ ಗುಣಮಟ್ಟ ಮತ್ತು ದೀರ್ಘ ಬಾಳಿಕೆಯ ಸ್ಯಾನಿಟರಿ ವೇರ್, ವೆಟ್ರಿಫೈಡ್ ಟೈಲ್ಸ್, ಬಾತ್ರೂಮ್ ಫಿಟ್ಟಿಂಗ್ಸ್, ಬಾತ್ ಕ್ಯಾಬಿನೆಟ್, ವಾಲ್ ಟೈಲ್ಸ್ ಹಾಗೂ ಕಚೇರಿ ಕಟ್ಟಡ ಕಟ್ಟಲು ಬೇಕಾದ ಅಗತ್ಯ ವಸ್ತುಗಳಿಗಾಗಿ ಸಂಪರ್ಕಿಸಿ ಮಹಾಲಕ್ಷ್ಮಿ ಸಿರಮಿಕ್ ಸೆಂಟರ್, ಮಹಾಲಕ್ಷ್ಮಿ ಕಾಂಪ್ಲೆಕ್ಸ್, ಕಸಬಾ ಬಜಾರ್, ಬಂದರ್, ಮಂಗಳೂರು. ದೂರವಾಣಿ ಸಂಖ್ಯೆ 8660836009. Resin Arts Furnitures, epoxy woodworks, kitchen countertop, dining table, coffee table, wall arts ಇಂತಹ ಸೌಲಭ್ಯಗಳಿಗಾಗಿ ತಕ್ಷಣವೇ ಭೇಟಿ ನೀಡಿ. ಹಿಂದೆ ಭೇಟಿ ನೀಡಿ. SO Enterprises, Resin Art. ಮ್ಯಾಮ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಎಸ್, ಸೊ ನೀವು ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ? ಮೊದಲನೇ ಸಿನಿಮಾ, ಮೊದಲ ಪ್ರೀತಿ, ಮೊದಲ ತುತ್ತು, ಮೊದಲ ಕೆಲಸ, ಎಲ್ಲದ್ರ ಮೇಲೆ ಎಕ್ಸ್ಟ್ರಾ ಪ್ರೀತಿ ಇರುತ್ತೆ. ಪಿಲಿ ಸಿನಿಮಾ ನಿಮ್ಗೆ ಎಷ್ಟು ಸ್ಪೆಷಲ್? ಇಟ್ಸ್ ವೆರಿ ಸ್ಪೆಷಲ್. ಯಾಕಂದ್ರೆ ಇಟ್ಸ್ ಮೈ ಫಸ್ಟ್ ಮೂವಿ, ಫಸ್ಟ್ ಆಫ್ ಆಲ್. ಎಸ್, ಅದು ಹೇಗೆ ಉಂಟಂತ ಹೇಳಿದ್ರೆ, ಇಟ್ಸ್ ಈವನ್ ದ ಆಲ್ಮೋಸ್ಟ್ ದ ಸ್ಟೋರಿ ಅದೆಲ್ಲ ನನ್ನ ಪರ್ಸನಲ್ ಲೈಫಿಗೆ ತುಂಬಾ ಕನೆಕ್ಟ್ ಆಗ್ತದೆ. ಓಕೆ. ಈವನ್ ದ ಪಿಲಿ ಇಟ್ ಸೆಲ್ಫ್, ಐ ಕಮ್ ಫ್ರಮ್ ದಟ್ ಟ್ರೆಡಿಷನಲ್ ಬ್ಯಾಕ್ ಗ್ರೌಂಡ್. ಓಕೆ. ಅಷ್ಟೇ. ಎಸ್, ಸೊ ಹೀರೋಯಿನ್ ಆಗಿರ್ಲಿ ಅಥವಾ ಡೈರೆಕ್ಟರ್ ಆಗಿರ್ಲಿ, ಕ್ಯಾಮರಾಮನ್ ಆಗಿರ್ಲಿ, ಎಲ್ಲರ ಕೋಆರ್ಡಿನೇಷನ್ ಇಲ್ಲದೆ ಒಂದು ಸಿನಿಮಾ ಒಳ್ಳೆ ರೀತಿಯಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾನು ಡೈರೆಕ್ಟರ್ ಹತ್ರ ಕೇಳ್ತಾ ಇದ್ದೇನೆ, ಹೊಸ ಇಂಟ್ರಡಕ್ಷನ್ ನಮ್ಮ ತುಳು ಇಂಡಸ್ಟ್ರಿಗೆ ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್ ಅವರಿಗೆ? ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವರು ಭರತ್ ಭಂಡಾರಿ ಆಗಿರ್ಬೋದು, ಸ್ವಾತಿ ಶೆಟ್ಟಿ ಆಗಿರ್ಬೋದು. ಸ್ವಾತಿ ಶೆಟ್ಟಿ ಅವರು ಯಾವಾಗ್ಲೂ ಆ ಸ್ಕ್ರಿಪ್ಟ್ ಪೇಪರ್ನ ಕೈಯಲ್ಲಿ ಇಟ್ಕೊಂಡಿದ್ರು. ಅಂದ್ರೆ ಅವರು ಇವಾಗ ನೋಡಿ, ಬೆಳಿಗ್ಗೆ ನಮ್ ಯೂನಿಟ್ ಬರ್ಬೇಕಾದ್ರೇನೆ ಅವರು ಮೊದ್ಲೇ ನಮ್ಮ ಅಸೋಸಿಯೇಟ್ ಹಾಗೂ ಡೈಲಾಗ್ ರೈಟರ್ ಸಂದೇಶ್ ಅವ್ರ ಹತ್ರ ಆ ಸ್ಕ್ರಿಪ್ಟ್ ಅನ್ನು ಇಟ್ಕೊಂಡು ಯಾವ ರೀತಿ ನನ್ ಸೀನ್ ಬರುತ್ತೆ, ಏನು ಯಾವ ತರ ಅಂತ ಮೊದ್ಲೇ ಪ್ರಿಪೇರ್ ಆಗಿ, ಸೊ ನಮ್ ಯಾವ ತರ ಬೇಕು ಆ ತರನೇ ಶಾರ್ಟ್ ಗಳನ್ನ ಕೊಡ್ತಾ ಇದ್ರು. ನಾವು ಶೂಟ್ ಮಾಡ್ಬೇಕಾದ್ರೆ ಮೊದಲನೇ ಫಸ್ಟ್ ಟೈಮ್ ಮಾಡ್ತಿದ್ದಾರೆ ಅಂತ ಎಲ್ಲೂ ಅನಿಸ್ಲಿಲ್ಲ. ಹಾಗೂ ಭರತ್ ಭಂಡಾರಿ ಅವ್ರು ಕೂಡ ಟ್ರೈನ್ಡ್ ಅಪ್ ಆಗಿ, ಇವಾಗ ಫಿಲ್ಮ್ ಅಲ್ಲಿ ಮಾಡ್ತಿದೀವಿ ಅಂದ್ರೆ ಡೈರೆಕ್ಟ್ ಆಗಿ ಬಂದ್ ಮಾಡೋದು ಆ ತರ ಏನ್ ಮಾಡಿಲ್ಲ. ಇವರು ಟ್ರೈನಿಂಗ್ ತಗೊಂಡು ವಿದು ಉಚ್ಚಿಲ್ ಅಂತ ಮಾಸ್ಟರ್ ಇದಾರೆ, ಅವ್ರ ಜೊತೆ ಇವರು ಟ್ರೈನಿಂಗ್ ತಗೊಂಡು ಸೆಟ್ ಅಲ್ಲಿ ಬಂದು ಮತ್ತೆ ಕತೆ ಅವ್ರಿಗೆ ಮೊದ್ಲೇ ಗೊತ್ತಿದ್ರಿಂದ ತುಂಬಾ ಪ್ರಿಪೇರ್ ಆಗಿನೇ ಆಕ್ಟ್ ಮಾಡ್ತಾ ಇದ್ರು. ಇನ್ನೊಂದು ಏನಂದ್ರೆ, ಒಂದು ಫೈಟ್ ಸೀಕ್ವೆನ್ಸ್ ಇದೆ ಸಿನಿಮಾದಲ್ಲಿ. ಅದರಲ್ಲಿ ಇಡೀ ದಿವಸ ಇವರು ಕೆಸರಲ್ಲಿ ನೆಂದು ಆತರ ಮಾಡ್ಬೇಕಿತ್ತು. ಫಸ್ಟ್ ಟೈಮ್ ಮಾಡ್ತಿದ್ರು ಕೂಡ ಎಲ್ಲೂ ತೋರಿಸ್ಕೊಳ್ದೆ ಫಸ್ಟ್ ಟೈಮ್ ಅಂತ ಇರೋ ತರ ಕಷ್ಟ ಪಟ್ಟಿದ್ದಾರೆ. ಆ ಒಂದು ಕಷ್ಟ ಸ್ಕ್ರೀನಲ್ಲಿ ಅವ್ರಿಗೆ ಒಳ್ಳೆ ಒಂದು ಭವಿಷ್ಯನ ಕೊಡುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಟರ್ ಸರ್ ಹತ್ರ ಏನ್ ಕೇಳಿದ್ರು ಹೇಳ್ತಾ ಇದಾರೆ. ಸಿನಿಮಾದ ಕತೆ ಹೇಳ್ತೀರಾ ಸರ್? ಇಲ್ಲ, ಹೇಳಿ. ಅದನ್ನ ಥಿಯೇಟರ್ ಅಲ್ಲಿ ನೋಡಿದ್ರೇನೆ ಒಂದು ಮಜಾ ಇರೋದು. ಹಾಗೆ ಸೊ ಮ್ಯಾಮ್ ಅಂತೂ ಮಾತಾಡಲ್ಲ, ಇಷ್ಟು ಕಮ್ಮಿ ಮಾತಾಡ್ತಾರೆ. ಸೊ ಮ್ಯಾಮ್ ನೆಕ್ಸ್ಟ್ ಯಾವ ಪ್ಲಾನಿಂಗ್ಸ್ ಇದೆ? ಯಾವ ಹೀರೋಯಿನ್ ಆಗ್ಬೇಕನ್ನೋದು ನಿಮ್ಮ ಆಸೆನಾ ಅಥವಾ ಗೊತ್ತಿಲ್ಲದೆ ಬಂದು ಸಿನಿಮಾ ಮಾಡ್ತಾ ಇದ್ದೀರಾ? ಇಲ್ಲ, ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆಕ್ಚುಲಿ, ಬಟ್ ಎಲ್ಲ ಅದರಷ್ಟಕ್ಕೆ ಆಗ್ತಾ ಹೋಯ್ತು. ಅಂದ್ರೆ ಚಿಕ್ಕವಾಗ ಹೇಳ್ತಾ ಇದ್ರು, ಒಂದಲ್ಲ ಒಂದ್ ದಿವಸ ಹೀರೋಯಿನ್ ತರ ಇದೆಯಾ, ದೇ ವರ್ ಟಾಕಿಂಗ್ ಲೈಕ್ ದಟ್, ಬಟ್ ಐ ನೆವರ್ ಥಾಟ್ ಇಟ್ ವಿಲ್ ಕಮ್ ಟು ಎನ್ start, but now this is the beginning.
ಸೊ ಎಸ್. ಸೊ ನೀವು ಚಿಕ್ಕದ್ ಇರುವಾಗ ಏನ್ ಹೇಳಿದ್ರೆ ಅದನ್ನ ಮಾಡಿದ್ರಿ. ನಾನು ಚಿಕ್ಕದಿಂದ ಆಫೀಸರ್ ಆಗ್ತೇನೆ ಹೇಳಿದ್ ನಾನು ಇಲ್ಲೇ ಇದ್ದೇನೆ. ಎಸ್, ಗುಡ್ ಲಕ್. ನಿಮ್ಮ ನೆಕ್ಸ್ಟ್ ಎಲ್ಲಾ ಡ್ರೀಮ್ಸ್ ಕೂಡ ಹಾಗೆ ಟ್ರೂ ಆಗ್ಲಿ. ಅಂಡ್ ಭರತ್ ಸರ್, ಸೊ ತುಳು ಇಂಡಸ್ಟ್ರಿ ಒಂದು ರೀತಿ ಸ್ಪೆಷಲ್. ಕನ್ನಡ ಇಂಡಸ್ಟ್ರಿ ಹಾಗಲ್ಲ, ಸಿನಿಮಾದಲ್ಲಿ ಹೀರೋಗೆ ಸ್ಕೋಪ್ ಇರುವಂತದ್ದು ತುಳು ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡೋದು ಕಮ್ಮಿ. ಯಾಕಂತ ಹೇಳಿದ್ರೆ ಹೀರೋಸ್ ನಮ್ಮ ಕಾಮಿಡಿ ಸ್ಟಾರ್ಸ್ ಇರುವಾಗ ನೋಡುವಂತದ್ದು ಜನ ಅವರನ್ನ ಜಾಸ್ತಿ ಮೆರೆಸ್ತಾರೆ. ಸೊ ಈಗ ಈ ಯೂತ್ಸ್, ಈಗ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಸಿನಿಮಾ ಆದ ನಂತರ ಒಂದು ರೀತಿ ಯೂತೆ ಬಂದು ಪ್ರಮೋಟ್ ಮಾಡೋದಾಗಿರ್ಲಿ, ಸಿನಿಮಾವನ್ನ ಒಂದು ರೀತಿ ಇನ್ನೊಂದು ಲೆವೆಲ್ ತಗೊಂಡು ಹೋಗ್ಬೇಕು ಅಂತ ಅವರು ರೆಡಿ ಆಗಿರೋದಾಗ್ಲಿ, ಅದನ್ನ ನೋಡಿದ್ರೆ ಖುಷಿ ಪಡುತ್ತೆ. ಅದೇ ಸಾಲಿಗೆ ನೀವು ಸೇರ್ತೀರಾ ಅನ್ನುವಂಥದ್ದು, ತುಳು ಸಿನಿಮಾಗೆ ಏನ್ ಕಾಂಟ್ರಿಬ್ಯೂಟ್ ಮಾಡ್ತೀರಾ, ನಿಮ್ಮಿಂದ ಏನ್ ನಿರೀಕ್ಷೆ ಮಾಡ್ಬೋದು? ಇಲ್ಲ, ಆಕ್ಚುಲಿ ಆತರ ಏನಿಲ್ಲ, ಎಲ್ಲಾನು ಬೇಕು. ಬಟ್ ಹೀರೋನು ಇದಾರೆ, ಬಟ್ ಕಾಮಿಡಿಯನ್ಸ್ ಮಾಡ್ತಾ ಇದಾರೆ, ಆತರ ಅನ್ಕೊಂತಾರೆ ಅಷ್ಟೇ ಹೊರತು ಆಕ್ಚುಲಿ ನಾವು ಏನು ಕೊಟ್ಟಿರ್ತೀವಿ ಮೂವಿ ಅದ್ರ ಮೇಲೆ ಇರುತ್ತೆ ಅಷ್ಟೇ. ಜನರು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ನನ್ನ ಚೆನ್ನಾಗಿ ಕೊಟ್ರೆ ನಾವು ಚೆನ್ನಾಗಿ, ನಾವು ಆಕ್ಚುಲಿ ಈಗ ಫಿಲ್ಮ್ ನಾವು ಕೊಟ್ಟಿದೀವಿ ಅಂತ ನಮ್ಮ ಮನಸ್ಸಲ್ಲಿದೆ, ಒಳ್ಳೆ ಫಿಲ್ಮ್ ಕೊಟ್ಟಿದ್ದೀವಿ, ಕಾಮಿಡಿನೂ ಇದೆ, ಹೀರೋಸಮ್ ಇದೆ, ಒಂದು ತುಳುನಾಡಿನ ಕಲ್ಚರ್ ಪಿಲಿ, ಇದ್ರ ಬಗ್ಗೆ ಒಂದು ಈ ತರ ಕತೆ ಹೋಗಿರೋದು ಇದು. ಪಿಲಿ ಅಂದ್ರೆ ತುಳುನಾಡಲ್ಲಿ ತುಂಬಾ ಅದಕ್ಕೆ ರೆಸ್ಪೆಕ್ಟೆಡ್ ಇದೆ, ತುಂಬಾನೇ ಕೊಡ್ತಾರೆ ಜನ. ಯಾಕಂದ್ರೆ ಪಿಲಿ ಅಂದ್ರೆ ನಾವು 9 ದಿವಸ ಏನ್ ನೋಡ್ತೀವಿ ಅಂದ್ರೆ ಪಿಲಿನೇ ನೋಡ್ಬಿಡ್ತೀವಿ ದಸರಾ ಟೈಮ್ ಅಲ್ಲಿ ಮಂಗ್ಳೂರಲ್ಲಿ. ಅದೇ ಹೊರಗಡೆ ನಾವು ಹೋದ್ರು ಅಷ್ಟೇ, ಈಗ ಬೇರೆ ಕಡೆ ಔಟ್ ಆಫ್ ಕಂಟ್ರಿ ಹೋದ್ರು ಪಿಲಿ ಅಂದ್ರೆ ಒಂಥರ ಕ್ರೇಜಿ ಅದು ಜನರಿಗೆ ಪಿಲಿ. ಅದಕ್ಕೋಸ್ಕರ ಆ ತರನೇ ಪಿಲಿಯ ಬಗ್ಗೆನೇ ಒಂದು ಇದು ನಾವು ಸ್ಟೋರಿ ಮಾಡಿರೋದ್ರಿಂದ ನಮಗೆ ಇದಕ್ಕೆ ಎಲ್ಲದಕ್ಕೂ ನಾವು ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ. ಇದರಲ್ಲಿ ಕಾಮಿಡಿಗಾಗ್ಲಿ, ಮ್ಯೂಸಮ್ಗಾಗ್ಲಿ, ಹೀರೋಯಿನ್ ಆಗ್ಲಿ, ಬಟ್ ಎಲ್ಲ ಈಗ ಮ್ಯೂಸಿಕ್ ಆಗ್ಲಿ ಇದರಲ್ಲಿ ಮಾಡಿರೋದು ಎಲ್ಲ ನೋಡಿ ಒಂದು ಮಿಕ್ಸ್ ಆಗಿ ನಾವು ಕೊಟ್ಟಿರೋದು ಇದು. ಅದರಲ್ಲಿ ಯಾವುದೇ ನಾವು ಇದು ಹೇಳ್ತಾ ಇಲ್ಲ, ಯಾರಿಗೂ ಹೆಚ್ಚು ಕಮ್ಮಿ ಇಲ್ಲ, ಎಲ್ಲವೂ ಇದೆ ಅಂತ ಹೇಳ್ತಿದ್ದಾರೆ. ಕಾಮಿಡಿಗಂತೂ ಸ್ವಲ್ಪ ಜಾಸ್ತಿ ಇದೆ. ಎಸ್. ಸೊ ಸಿನಿಮಾ ಅಂತ ಹೇಳಿದ ತಕ್ಷಣ ಈಗ ತುಳುನಾಡಿನಲ್ಲಿ ದೈವ ಕೋಲ ಅದು ಒಂದು ವಿಷಯಕ್ಕೆ ಬಂದಾಗ ನಮ್ಗದು ಸೆಂಟಿಮೆಂಟ್. ಕಾಂತಾರ ಸಿನಿಮಾವನ್ನ ಅದೇ ಸೆಂಟಿಮೆಂಟ್ ಗೆಲ್ಲಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಿರುವಾಗ ಪಿಲಿ ಅಂತ ಹೇಳಿದ್ರೆ ಅದು ಇನ್ನೊಂದು ರೀತಿ ಎನರ್ಜಿ ನಮಗೆ. ಸೊ ಪಿಲಿ ಸಾಂಗ್ ಅಥವಾ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಪಿಲಿ ಡಾನ್ಸ್ ಮಾಡೋದನ್ನ ನೋಡಿದ ತಕ್ಷಣ ನಾವು ಎಕ್ಸೈಟೆಡ್ ಆಗ್ತೇವೆ, ನಮ್ಮದು ಅಂತ. ಸೊ ಪಿಲಿ ಟೈಟಲ್ ತುಂಬಾ ಜವಾಬ್ದಾರಿ ಇದೆ ಆ ಟೈಟಲ್ಗೆ. ಸೊ ಪಿಲಿ ಟೈಟಲ್ ನ ಜೊತೆಗೆ ನಾವು ಪಿಲಿ ಡ್ಯಾನ್ಸ್ ಅಥವಾ ಇದ್ರ ಬಗ್ಗೆ ಏನಾದ್ರೂ ಇಮೋಷನಲ್ ಥಿಂಗ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾ? ಖಂಡಿತವಾಗ್ಲು ಅಂದ್ರೆ ಕನೆಕ್ಟ್ ಆಗುತ್ತೆ ಪಿಲಿ ಅನ್ನೋದು. ನೀವು ಅಂದ್ರೆ ಬರೀ ಡ್ಯಾನ್ಸ್ ಅಲ್ಲ, ಬರೀ ಒಂದು ಎಂಟರ್ಟೈನ್ಮೆಂಟ್ ಗೋಸ್ಕರ ಇರೋದು ಅಂತ ಅಲ್ಲ, ಅದಕ್ಕೆ ಆದಂತೆ ಒಂದು ಮೌಲ್ಯ ಇದೆ. ಅದು ಯಾವ ತರ ಬೆಳೆದು ಬಂದಿರೋದ್ರಿಂದ ಅದಕ್ಕೆ ಒಂದು ಸೀರಿಯಸ್ನೆಸ್ ಇದೆ. ಅದನ್ನ ತೋರ್ಸಕ್ಕೆ ಟ್ರೈ ಮಾಡಿದೀವಿ ಸಿನಿಮಾದಲ್ಲಿ. ಟೈಟ್ಲಿಗೆ ನಾವು ಎಷ್ಟು ನ್ಯಾಯ ಒದಗಿಸಿದ್ದೇವೆ ಗೊತ್ತಿಲ್ಲ, ಬಟ್ ನಮ್ಮ ಆದಷ್ಟು ಪ್ರಯತ್ನ ಪಟ್ಟಿದ್ದೇವೆ ಆ ಒಂದು ಪರಂಪರೆನ ತೋರ್ಸಕ್ಕೆ ಸಿನಿಮಾದಲ್ಲಿ. ಸೊ ನೀವು ಅದಕ್ಕೆ ಕೊಟ್ಟಿರುವಂತಹ ಮೌಲ್ಯ ಆ ಸಿನಿಮಾವನ್ನ ಗೆಲ್ಲಿಸ್ಲಿಂದ ನಾವು ವಿಶ್ ಮಾಡ್ತೇವೆ. ಎಸ್. ಸೊ ಮ್ಯಾಮ್, ಈಗ ನೀವ್ ಹೇಳಬೇಕು, ನಮ್ಮ ಡೈರೆಕ್ಟರ್ ಅಥವಾ ಹೀರೋ ಮೇಲೆ ಯಾವ್ದಾದ್ರು ಕಂಪ್ಲೇಂಟ್ಸ್ ಇದೆ? ಯಾಕಂದ್ರೆ ತುಂಬಾ ಕಮ್ಮಿ ಮಾತಾಡ್ತೀರಾ, ಏನಾದ್ರು ಜೋರ್ ಮಾಡಿದಾರ ನಿಮ್ಗೆ? ಡೆಫಿನೆಟ್ಲಿ ಇಲ್ಲ, ಯಾರು ಜೋರ್ ಅಂತ ಮಾಡ್ಲಿಲ್ಲ. ಮಿಸ್ಟೇಕ್ ನಾ ಮಾಡಿದೀನಿ, ಬಟ್ ದೇ ನೆವರ್ said anything about that. Okay. ತುಂಬಾ ಅಂದ್ರೆ ಮಿಸ್ಟೇಕ್ ಮಾಡಿದ್ರೆ ಎಂತ ಹೇಳುದಿಲ್ಲ. They said do better, that's all. Okay. ಏನ್ ಕಷ್ಟ ಆಯ್ತು ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡುವಾಗ? ಏನ್ ಕಷ್ಟ ಅಂತ ಅನ್ನಿಸ್ತು? ಕಷ್ಟ ಸ್ವಲ್ಪ ಸ್ಟಾರ್ ಆಕ್ಟರ್ಸ್ ಲೈಕ್ ಇನ್ ಕಾಮಿಡಿ ಸೀನ್ಸ್ ಎಲ್ಲ ಬರುವಾಗ ಸ್ವಲ್ಪ ನರ್ವಸ್ನೆಸ್ ಆಗ್ತಾ ಇತ್ತು. That's all. Okay. ನಿಮ್ಮ ತಂಡದಲ್ಲಿ ಯಾರು ನಿಮ್ಮ ಮೋಸ್ಟ್ ಫೇವ್ರೇಟ್? ರೂಪಾ ಮ್ಯಾಮ್. ಯಾರದು? ಸಪೋರ್ಟಿಂಗ್ ಆಕ್ಟರ್ಸ್. ಸೊ ನಮ್ಮ ಕಾಮಿಡಿ ಸ್ಟಾರ್ಸ್ ಜೊತೆ ಜಾಸ್ತಿ ಕ್ಲೋಸ್ ಅಟ್ಯಾಚ್ಮೆಂಟ್ ಇಲ್ವಾ? ಅವರ ಹತ್ರ ಏನಾಗ್ತಿತ್ತಂದ್ರೆ ಮಾತಾಡುವಾಗಲೇ ಬಾಯೆಲ್ಲ ಗಡಗಡ ಆಗ್ತಿತ್ತು. ಸೊ ನಾನ್ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗ್ತಾ ಇರ್ಲಿಲ್ಲ. ಅವ್ರೆಂತಾದ್ರು ಹೇಳಿದ್ರೆ ಅವರೇ ಮಾತಾಡ್ತಾ ಇರ್ತಾರೆ, ನಾನು ನಗಡಿಕೊಂಡು ಅಲ್ಲಿಂದ. ಓಕೆ. ಸೊ ಸರ್, ನಿಮಗೆ ಹೇಗನ್ನಿಸ್ತು ಹೊಸ ಹೀರೋಯಿನ್
ನೀವು ಹೊಸದಾಗಿ ಎಂಟ್ರಿ ಕೊಡ್ತಾ ಇದ್ದೀರಾ. ನಿಮಗೆ ಎಷ್ಟು ಕಾನ್ಫಿಡೆಂಟ್ ಫೀಲ್ ಆಯ್ತು? ಹೀರೋಯಿನ್ ನಿಮ್ಗೆ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ರು? ನಮಗೆ ಆತರ ಏನು ಅನಿಸ್ಲಿಲ್ಲ. ಹಾ. ಫಸ್ಟ್ ಆಫ್ ಆಲ್ ನಮ್ಗೆ ಡೈರೆಕ್ಟರ್ ಅವರು ಎಲ್ಲ ನಾವು ತುಂಬಾ ಈ ರೀತಿ ತುಂಬಾ ಸಪೋರ್ಟ್ ನಮ್ಗಿತ್ತು. ಹಾ. ನಮ್ಮ ಟೀಮ್ ಅಲ್ಲಿ ಯಾರಿಗಾದ್ರೂ ಅಷ್ಟೇ, ನಮ್ ತ್ರಿಶೂಲ್ ಸರ್ ಅಂತ ಇತ್ತು ಡೈರೆಕ್ಟರ್, ಸಂದೇಶ್ ಅಂತ ಇದ್ರು. ಬಟ್ ಇವರೆಲ್ಲ ನಾವು ಜೊತೆಯಲ್ಲೇ ಕೂತು ಈ ಸ್ಕ್ರಿಪ್ಟ್ ಎಲ್ಲ ಮಾಡಿದ್ರಿಂದ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಯಾವುದೇ ಅದು ಆತರ ಅನ್ಕಂಫರ್ಟೇಬಲ್ ಫೀಲ್ ಯಾವ ತರ ಆಗ್ಲಿಲ್ಲ ನಮ್ಗೆ. ಬಟ್ ನಮ್ಗೆ ಯಾವ್ದೇ ಇದ್ರು ಸರಿ ಇದ್ರೆ ಸರಿಯಾಗಿ ಡೈರೆಕ್ಟರ್ ಹೇಳ್ತಾ ಇದ್ರು ಇವರು, ಇಲ್ಲ ಅಂದ್ರೆ ಇಲ್ಲ ಟೇಕ್ ತಗೊಳ್ಳಿ ಅಂತ ಅಷ್ಟೇ ಟೈಪ್ ಬಿಡ್ತಾ ಇದ್ರು. ಮತ್ತೆ ಯಾವ್ದಾದ್ರು ಟೆನ್ಷನ್ ಆಗುತ್ತೆ, ಟೆನ್ಷನ್ ಆದ ತಕ್ಷಣ ಹೇಳ್ತಾ ಇದಾರೆ ಟೆನ್ಷನ್ ಆಗ್ಬಿಟ್ಟು ಕೂಲ್ ಆಗಿರಿ ಆಮೇಲೆ ಮಾಡೋಣ ಅಂತ ತಗೊಳ್ತಾರೆ. ಡೈರೆಕ್ಟ್ ಅಷ್ಟು ಕೂಲ್ ಆಗಿ. ನಮ್ಗೆ ಮಳೆ ಇತ್ತು ಒಂದ್ ಟೈಮ್ ಅಲ್ಲಿ, ಆ ಮಳೆ ಟೈಮ್ ಅಲ್ಲಿ ಶೂಟ್ ಮಾಡುವಾಗನು ಅಷ್ಟೇ ರಾತ್ರಿ ನಾವು 1 ಗಂಟೆವರೆಗೆ ಶೂಟ್ ಮಾಡಿದೀವಿ ಮಳೆಯಲ್ಲಿ. ಆತರ ಕಾನ್ಸೆಪ್ಟ್ ನ ಆತರ ಇತ್ತು. ಅವಾಗೆಲ್ಲ ಅಷ್ಟೇ ಸ್ವಲ್ಪ ನಮಗೆ ಡಿಲೇ ಆಗ್ತಿತ್ತು, ಎಲ್ಲ ಇದಾಗ್ತಿತ್ತು. ಆದ್ರೆ ನಮ್ಗೆ ತುಂಬಾ ಸಪೋರ್ಟ್ ಮಾಡಿರೋದಂದ್ರೆ ಡೈರೆಕ್ಟ್ರು ತ್ರಿಶೂಲ್ ಅಂತ ಇದ್ರು ಡೈರೆಕ್ಟರ್, ಅವರು ಮತ್ತೆ ನಮ್ಮ ಮಯೂರ್ ಸರ್, ಆಮೇಲೆ ಸಂದೇಶ್ ಅಂತ ಇದ್ರು. ಅವರೆಲ್ಲ ಸೇರ್ಕೊಂಡು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹೊಸಬರಾಗ್ಲಿ ಹೀರೋಯಿನ್, ಮತ್ತೊಬ್ರು ಹೀರೋಯಿನ್ ಇದ್ದಾರೆ ಕೃತಿ ಅಂತ, ಆಕ್ಚುಲಿ ಅವರು ಅಷ್ಟೇ ನ್ಯೂ ಕಮ್ಮರ್ ಅವರು. ಅವರಿಗೂ ಅಷ್ಟೇ ಎಲ್ರಿಗೂ ನಮ್ಗೆ ಹೊಸಬರಿಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸ್ಕ್ರಿಪ್ಟ್ ಮೊದಲೇ ಕೊಡೋದು, ಪ್ರಾಕ್ಟೀಸ್ ಮಾಡಿದ. ಫಸ್ಟ್ ಆಫ್ ಆಲ್ ಮತ್ತೊಂದು ನಮಗೆ ಈಸಿ ಏನಾಯ್ತು ಅಂದ್ರೆ ನಾವು ವರ್ಕ್ಶಾಪ್ ಮಾಡಿದ್ವಿ ಎಲ್ಲ ಕಡೆ. ವರ್ಕ್ಶಾಪ್ ಮಾಡಿದ್ರು ವಿದ್ಯುತ್ ಅಂತ ಅವ್ರ ಕಡೆ ನಾವು ವರ್ಕ್ಶಾಪ್ ತಗೊಂಡು 1 ತಿಂಗಳು ತಗೊಂಡಿದ್ವಿ. ತಗೊಂಡು 1 ಮಂತ್ ಇಂದ ನಾವು ರಿಹರ್ಸಲ್ ಮಾಡಿ 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 ಮತ್ತೆ ನಮ್ಮ ಡೈರೆಕ್ಟರ್ ಸಪೋರ್ಟ್ ಅಂತೂ ನಮಗೆ ತುಂಬಾ ಈಸಿ ಆಯ್ತು. ಫಸ್ಟ್ ಆತರ ಯಾವುದೇ ನಾವು ಫಸ್ಟ್ ಫಿಲ್ಮ್ ಮಾಡ್ತಾ ಇದೀವಿ ಅಂತ ಅನಿಸ್ತಾ ಇರ್ಲಿಲ್ಲ. ಎಷ್ಟು ಹೊಗಳ್ತಾ ಇದ್ದಾರೆ ಸರ್, ಏನ್ ಕೊಡ್ಸಿದ್ರಿ? ಇಲ್ಲ ಅವರು ಹೊಗಳ್ತಾರೆ ಅಂತಲ್ಲ, ಅವ್ರಿಗೆ ಒಂದು ಖುಷಿ. ನಮ್ಗೆ ಬೇಕಾಗಿರೋ ತರ ಅವರು ಮಾಡಿದ್ದಾರೆ, ಅದು ಒಂದು ಖುಷಿ ಇದೆ. ಚೆನ್ನಾಗಿ ಬಂದಿದೆ ಅಂತ ಅನ್ಕೊಂಡಿದೀವಿ ಸಿನಿಮಾ. ಇನ್ನೊಂದು ಏನಂದ್ರೆ ಸಿನಿಮಾ ಜನರಿಗೆ ಅಂದ್ರೆ ಎಲ್ರು ಬೋರ್ ಓಡಿಸೋ ತರ ಇಲ್ಲ ಸಿನಿಮಾ ನಾವು ಹೋಗ್ಬೇಕು. ಸೊ ಇವಾಗ ಏನಂದ್ರೆ ಜನರಿಗೆ ಬೋರ್ ಆಗ್ಬೋದು ಮೇನ್ ಆಗಿ, ಆ ತರ ಇಲ್ಲ ಅನ್ಸುತ್ತೆ ಸಿನಿಮಾ. ಇಷ್ಟ ಆಗ್ಬೋದು ಜನರಿಗೆ. ಹೌದು. ಸೊ ನೋಡೋಣ. ಸೊ ಈಗ ಹೀರೋ ಹೀರೋಯಿನ್ ಕುರಿತಾಗಿ ನಾನು ನಿಮ್ಮ ಹತ್ರ ಕೆಲವೊಂದು ಪ್ರಶ್ನೆ ಕೇಳ್ತೇನೆ, ನೀವು ನಿಜ ಹೇಳ್ಬೇಕನ್ನ. ಖಂಡಿತ. ಓಕೆನಾ? ಓಕೆ. ಸೆಟ್ಟಿಗೆ ಲೇಟ್ ಆಗಿ ಬರುದು ಯಾರು? ಇಲ್ಲ, ನಮ್ಗಿಂತ ಬೇಗ ಬರ್ತಾ ಇದ್ರು. ಹೌದಾ? ಅಂದ್ರೆ ನೀವ್ ಲೇಟ್ ಆಗಿ ಬರ್ತಿದ್ರಿ ಅಂತ ಆಯ್ತು. ನಾನೇ ಲೇಟ್ ಬಂದಿರ್ಬೋದು, ಆದ್ರೆ ಅಲ್ಲ ಇನ್ನೊಂದು ಏನಂದ್ರೆ ಇದಕ್ಕೆ DOP ಅಂದ್ರೆ ಕ್ಯಾಮ್ರಾಮನ್ ಕೂಡ ನಾನೇ, ಡೈರೆಕ್ಟರ್ ಕೂಡ ನಾನೇ. ಸೊ ನಾನು ಎಲ್ಲ ಸೆಟ್ ಮಾಡ್ಕೊಂಡು ಇಲ್ಲಿ ಬರ್ಬೇಕಾದ್ರೆ ಇವರೆಲ್ಲ ರೆಡಿ ಇರ್ತಾ ಇದ್ರು ಆಲ್ಮೋಸ್ಟ್. ಅಂದ್ರೆ ಇವರು ಆಕ್ಚುಲಿ ಶೂಟ್ ಮಾಡ್ಕೊಂಡು ಹೋಗುವಾಗ್ಲೇ 2 ಗಂಟೆ 1 ಗಂಟೆ ಆಗ್ತಾ ಇತ್ತು. ಮತ್ತೆ ಬೆಳಿಗ್ಗೆ 6 ಗಂಟೆಗೆ ಸೆಟ್ ಅಲ್ಲಿ ಇರ್ತಿದ್ರು ಹಾಗೆ. ಓಕೆ, ತುಂಬಾ ನಿದ್ದೆ ಬಿಟ್ಟಿದ್ದೀರಿ ಅಂತ ಆಯ್ತು. ನಿಮ್ಮ ನಿದ್ದೆ ಕೆಡಿಸಿದಂತ ಆಕ್ಟರ್ಸ್ ಯಾರು ಇವರಿಬ್ರಲ್ಲಿ? ಇಲ್ಲ ಹಾಗೇನಿಲ್ಲ, ಅಂದ್ರೆ ಸ್ವಲ್ಪ ಕಷ್ಟ ಆಗಿ ಇದೊಂದು ಸೀನ್ ಸರಿ ಮಾಡ್ತಾ ಇಲ್ಲಲ್ಲ ಅಂತ ಫೀಲ್ ಆಗಿದೆ ಯಾವ್ದಾದ್ರು? ಇಲ್ಲ, ಅದೇನಂದ್ರೆ ವರ್ಕ್ಶಾಪ್ ಮೊದ್ಲೇ ಮಾಡಿರೋದ್ರಿಂದ ಅದೆಲ್ಲ ಫಸ್ಟ್ ಗೆ ನಮ್ ಶೂಟಿಂಗ್ ಸ್ಪಾಟ್ ಅಲ್ಲಿ ಅಷ್ಟೊಂದು ಪ್ರಾಬ್ಲಮ್ ಅಥವಾ ಟೈಮ್ ತಿನ್ನೋದು ಅಂತ ಆಗಿರ್ಲಿಲ್ಲ. ಹೌದು. ಸ್ವಾತಿ ಅವ್ರನ್ನ ಫಸ್ಟ್ ಇವರು ಫೋಟೋ ತೋರಿಸಿದಾಗ ನಾನು ಹೇಳಿದೆ ಮೇರೆ ತೆಲುಪುನೇ ಇಜ್ಜಿ ತೆಲಿಕೆನೇ ಇಜ್ಜಿ ಅಂತ ಹೇಳಿದ್ದೆ. ಬಟ್ ನೆಕ್ಸ್ಟ್ ಕ್ಯಾಮ್ರಾ ಮುಂದೆ ಬಂದಾಗ ಅವರು ಹೌದು ಆಕ್ಚುಲಿ ವಿಡಿಯೋ ಸ್ಮೈಲ್ ಅಲ್ಲಿ ವಿಡಿಯೋ ಮಾಡಿ ಕಳಿಸಿ, ಯಾಕಂದ್ರೆ ಡೈರೆಕ್ಟ್ ಕಳಿಸ್ಬೇಕು ಅಂತ ನಾನು ಹೇಳ್ತಿದ್ದೆ. ಅದಕ್ಕೆ ಡೈರೆಕ್ಟ್ ಕಳಿಸ್ಬಿಟ್ಟು ನಗ್ತಾ ಇದಾರೆ ಇವರು. ಸೊ ಇಬ್ರಲ್ಲಿ ಯಾರಿಗೆ ಸ್ವಲ್ಪ ಇರಿಟೇಷನ್ ಆಗುತ್ತೆ ಬೇಗ? ಇರಿಟೇಷನ್ ಅಂದ್ರೆ ನೀವು ಕ್ಯಾಮರಾದಲ್ಲೆಲ್ಲ ನೋಡಿರ್ತೀರಲ್ಲ ಸರ್, ಏನೋ ಮಾಡಿರೋದನ್ನ ನೋಡಿರ್ತೀರ. ಯಾರಿಗೆ? ಅವ್ರಿಗ ನೋಡಿ ಅವ್ರ ಸತ್ಯ ಹೇಳ್ತಾ ಇದ್ದಾರೆ. ಇವ್ರಿಗೆ ಅಂದ್ರೆ ಇವರು ಹೀರೋ ಆಗಿ ಒಂದ್ ಕಡೆ ಆಕ್ಟ್ ಮಾಡ್ತಾರೆ, ಪ್ಲಸ್ ಅವರು ಚಿತ್ರದ ಒಂದು ಪ್ರೊಡಕ್ಷನ್ ಸೈಡ್ ಕೂಡ ನೋಡ್ಬೇಕಾದ್ರೆ ಅದು ಒಂದು ಟೆನ್ಷನ್ ಇರುತ್ತೆ ಒಂದ್ ಕಡೆಯಿಂದ. ಅದೆಲ್ಲ ಸ್ವಲ್ಪ ಸ್ವಲ್ಪ ಕಾಣಿಸುತ್ತೆ. 50% ಟೆನ್ಷನ್ ತಗೊಂಡಿದ್ದಾರೆ, ಡೈರೆಕ್ಟ್ ಸರ್ ತಗೊಂಡಿದ್ದಾರೆ. ಈಗ ನಂಗೆ ಟೆನ್ಷನ್ ಕೊಡ್ತಿದ್ದಾರೆ, ಯಾರು ಸತ್ಯ ಹೇಳ್ತಾ ಇಲ್ಲ ನನ್ಗೆ. ಓಕೆ, ಸಿನಿಮಾದಲ್ಲಿ ತುಂಬಾ ಕ್ಯೂಟ್ ಆಗಿ ಕಾಣಿಸಿದ್ಯಾರು? ಸ್ವಾತಿ ಶೆಟ್ಟಿ ಅವರು ಹೀರೋಯಿನ್ ಅಂದ್ಮೇಲೆ ಅಲ್ವಾ? ಹೌದು ಸರ್, ನಿಮ್ಮ ಆನ್ಸರ್ ಎಲ್ಲದಕ್ಕೂ ಇರುತ್ತೆ. ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ಯಾರು? ಎಲ್ರು ಮಾಡಿದ್ದಾರೆ. ಹೌದು, ಟೀಮ್ ಅಲ್ವಾ, ಬಿಟ್ಕೊಳ್ಳಿಕ್ಕೆ. ಓಕೆ, ತುಂಬಾ ಕಮ್ಮಿ ಟೇಕ್ ಅಲ್ಲಿ ಟೇಕ್ ಕಂಪ್ಲೀಟ್ ಮಾಡಿದವ್ರು ಯಾರು?
ಅಂದ್ರೆ ಹೀರೋಯಿನ್ಸ್ ಅಲ್ಲಿ ಹೊಸಬ್ರಲ್ಲಿ ಹೇಳ್ತಿದ್ರ ಅಥವಾ ಟೋಟಲ್ ಆರ್ಟಿಸ್ಟ್ ಗಳಲ್ಲಿ? ಇಬ್ರಲ್ಲಿ ಆಯ್ತು. ಸೆಕೆಂಡ್ ಹೀರೋಯಿನ್ ಹಾಗೂ ಇವರಿಬ್ರಲ್ಲಿ ಯಾರು ತುಂಬಾ ಸ್ಪೀಡ್? ಇವ್ರಿ ಸ್ವಾತಿ ಅವರೇ. ಹೌದು. ಎಸ್. ಯಾರಿಗೆ ತುಂಬಾ ಚೆನ್ನಾಗಿ ಡ್ರೆಸ್ಸಿಂಗ್ ಸೆನ್ಸ್ ಇದೆ? ಭರತ್ ಅವ್ರಿಗೆ. ಹೌದಾ? ಓಕೆ. ಅವರು ಡ್ರೆಸ್ಸಿಂಗ್ ಅದೆಲ್ಲ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಾರೆ. ಓಕೆ. ಸೆಟ್ ಅಲ್ಲಿ ಯಾರು ತುಂಬಾ ಸೈಲೆಂಟ್? ಅದು ನನ್ನ ರಾಂಗ್ ಕ್ವಶನ್, ಆಬ್ವಿಯಸ್ಲಿ ದ ಆನ್ಸರ್, ರೈಟ್? ಓಕೆ. ಸೊ ಖುಷಿ ಆಯ್ತು. ಸ್ವಲ್ಪ ಸತ್ಯ ಹೇಳಿದ್ರು, ಏನ್ ಮಾಡೋದು, ಒಂದೇ ಟೀಮ್ ಅಲ್ವಾ? ಓಕೆ. ಸೊ ಈಗ ಭರತ್ ಅವರು ಹಾಗೂ ಸ್ವಾತಿ ಅವರು ಈ ಕಾಂಬಿನೇಷನ್ ಒಂದು ಸಿನಿಮಾ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ, ಅದಕ್ಕಿಂತ ಹೆಚ್ಚಾಗಿ ಒಂದು ಜವಾಬ್ದಾರಿ ಇರುತ್ತೆ. ಅಂಡ್ ಮೊದಲನೇ ಸಿನಿಮಾ, ನಿಮ್ಮ ಪಕ್ಕದ ಮನೆಯವರು, ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಬರ್ತಾರೆ. ಎಸ್ಪೆಷಲಿ ಹೀರೋಯಿನ್ ಅವ್ರು ಬರುವಾಗ ಅವರ ಅಮ್ಮ, ಅವರು ಫ್ರೆಂಡ್ಸ್ ಎಲ್ಲರೂ ಮೂವಿ ನೋಡಕ್ಕೆ ಅಂತ ಬರ್ತಾರೆ. ಸೊ ನಾನೇನ್ ಹೇಳ್ತಿದ್ದೆ ಅಂತ ಹೇಳಿದ್ರೆ, ಪ್ರತಿ ಸಿನಿಮಾಗಳು ಬರ್ತಾ ಇದೆ, ಥಿಯೇಟರ್ ಅಲ್ಲಿ ಸಿನಿಮಾಗಳಿಗೆ ಏನು ಭರ ಇಲ್ಲ, ಪ್ರತಿ ವಾರ ಸಿನಿಮಾಗಳು ರಿಲೀಸ್ ಆಗ್ತಾ ಇರುತ್ತೆ. ಈ ಸಿನಿಮಾವನ್ನ ನಾವ್ ಯಾಕೆ ನೋಡ್ಬೇಕು? ಒಂದು ರೀಸನ್ ನೀವಿದ್ದೀರಿ ಅಂತನಾ? ನಾವೆಲ್ಲ ಇದ್ದೀವಿ, ಯಾವ ಹೋಲ್ ಟೀಮ್ ಇದೆ. ಅದರ ಜೊತೆಗೆ ಇಟ್ಸ್ ಅ ಥ್ರಿಲ್ಲರ್ ಮೂವಿ. ಒಂದು ಟ್ರೆಡಿಷನ್ ಉಂಟು, ಮೇನ್ ಆಗಿ ಪಿಲಿ. ಆ ಒಂದು ಅದು ಹೇಗೆ ಅಂದ್ರೆ, ಬಿಕಾಸ್ ನಾನು ಚಿಕ್ಕ ಇರುವಾಗ ಆಗದಿಂದ ನಾನು ಅದನ್ನ ನೋಡ್ತಾ ಇದ್ದೀನಿ, ಆ ತಾಸೆ ಪೆಟ್ಟಾಗ್ಲಿ ಎಲ್ಲ. ಸೊ ದಟ್ಸ್ ದ ಮೇನ್ ಥಿಂಗ್ ಇನ್ ದ ಫಿಲ್ಮ್. ಸೊ ಯಾ. ಪಿಲಿ ಡಾನ್ಸ್ ಮಾಡಿದ್ದೀರಾ ನೀವು ಮೂವಿಯಲ್ಲಿ? ಮಾಡ್ಲಿಲ್ಲ. ಕೊಡೋದಲ್ಲ ಸರ್, ಸಣ್ಣದಿಂದ ನೋಡ್ತಿದ್ರೆ ಅಂತ ಅಲ್ವಾ? ಓಕೆ. ನೀವು ಪಿಲಿ ಡಾನ್ಸ್ ಮಾಡಿದ್ದೀರಾ? ಓಕೆ. ಸೊ ನೀವು ಯಾವ ಒಂದು ರೀಸನ್ ಗೆ ಜನ ಬರ್ಬೇಕು ಅಂತ ಹೇಳ್ತೀರಾ? ಒಂದು ಪಿಲಿ ಈ ಸ್ಟೋರಿ ಒಂಥರ ಏನಿದೆ ಅಂದ್ರೆ ಕಲ್ಚರಲ್, ಫ್ಯಾಮಿಲಿ ಬಂದು ನೋಡ್ಬೋದು ಒಂದು ಪಿಕ್ಚರ್. ಆಮೇಲೆ ತುಳುನಾಡಿನ ಸಂಸ್ಕೃತಿ ಪಿಲಿ, ಅದಕ್ಕೆ ಒಂದು ವ್ಯಾಲ್ಯೂ ಬೇರೆನೆ ಇದೆ. ಅದ್ರ ಬಗ್ಗೆ ನಾವು ಮಾಡಿರೋದು. ಸುಮ್ನೆ ಈ ತರ ಏನೋ ಪಿಲಿ ವೇಷ ಹಾಕೊಂಡು ಕುಣಿತಾರೆ, ಹೀರೋ ತಮ್ಮ ನೋಡ್ತಾ ಇದಾರಲ್ಲ, ಅದರ ಮಹತ್ವ ಏನಿದೆ ಅಂತ ಈ ಫಿಲ್ಮ್ ಅಲ್ಲಿ ತೋರಿಸಿದೀವಿ. ಅದರಲ್ಲಿ ಒಂದು ಅದಕ್ಕೆ ಏನು ಶಕ್ತಿ ಇದೆ, ಏನು ಶಕ್ತಿ ಇದೆ, ಏನದು ಅಂತ ಅನ್ನೋದನ್ನ ನಾವು ಅದನ್ನ ಈ ಫಿಲಮ್ ಅಲ್ಲಿ ತೋರಿಸಿದ್ವಿ. ಮತ್ತೊಂದು ಇದೇನಂದ್ರೆ, ದೊಡ್ಡ ಸ್ಟಾರ್ ಕಾಸ್ಟ್ ಇದೆ, ದೊಡ್ಡವರೆಲ್ಲರೂ ಇದ್ದಾರೆ. ಹೆಸರಳ್ಳಿಕ್ಕೆ ಹೋದ್ರೆ ತುಂಬಾ ಇದೆ. ನಾವು ಹೊಸಬ್ರು, ಬಟ್ ತುಂಬಾ ಸ್ಟಾರ್ ಕಾಸ್ಟ್ ಇರುವಂತ ಒಂದು ಫಿಲಮ್. ಸೊ ನೀವು ಇಲ್ಲಿ ಯಾಕೆ ನೋಡ್ಬೇಕಂದ್ರೆ, ಮೊದಲನೇದಾಗಿ ವಿಜುವಲೈಸೇಷನ್ ನೋಡ್ಬೇಕಾದ್ರೆ ಈ ಗುತ್ತಿನ ಮನೆ ಆ ತರದೆಲ್ಲ ನಾವು ಬೇರೆ ಸಿನಿಮಾದಲ್ಲಿ ತೋರಿಸಿಲ್ಲ ಅಂತಲ್ಲ, ಬಟ್ ಆ ಒಂದು ತುಳುನಾಡಿನ ಫೀಲ್ ಇದೆ ನೋಡಿ, ಅದು ಇದೆ ಸಿನಿಮಾದಲ್ಲಿ. ಗುತ್ತಿನ ಮನೆ ಆಗಿರ್ಬೋದು, ಆ ತೋಟ ಆಗಿರ್ಬೋದು, ಗದ್ದೆ ಆಗಿರ್ಬೋದು, ಆ ಹಳೆಯ ಸಂಸ್ಕೃತಿ ಆಗಿರ್ಬೋದು, ಆ ಹುಳಿ ವೇಷಕ್ಕೆ ಪೇಂಟ್ ಹಾಕೋದಾಗಿರ್ಬೋದು. ಹಾಗೂ ಸಬ್ಜೆಕ್ಟ್ ಒಂಥರ ಥ್ರಿಲ್ಲಿಂಗ್, ಅಂದ್ರೆ ನೀವು ಸ್ಟ್ರೈಟ್ ಹೋಗೋಕ್ಕಿಂತ ಸ್ವಲ್ಪ ಇವಾಗಿನ ಜಾನರ್ ಅಂತ ಏನ್ ಹೇಳ್ತೀವಿ ನೋಡಿ, ಆ ರೀತಿ ಇರೋದ್ರಿಂದ ಸ್ವಲ್ಪ ಥಿಯೇಟರ್ ಬಂದು ನೋಡಿದ್ರೇನೆ ಎಂಜಾಯ್ ಮಾಡೋ ತರ. ಇನ್ನೊಂದು ಏನಂದ್ರೆ, ಮಣಿಕಾಂತ್ ಕತ್ರಿ ಅವರ RR, ನಾವು ಸಾಂಗ್ ಬಗ್ಗೆ ಮಾತಾಡಿದ್ವಿ. RR ಅಂದ್ರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಒಂದು ತುಂಬಾ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ. ಸೊ ಥ್ರಿಲ್ಲಿಂಗ್ ಆಗಿರುವಂತ ಕೆಲವು ಸೀನ್ಗಳು ಅಲ್ಲಲ್ಲಿ ಬರುತ್ತೆ, ತುಂಬಾ ಟ್ವಿಸ್ಟ್ ಗಳಿವೆ ಸಿನಿಮಾದಲ್ಲಿ. ಸೊ ಅದನ್ನ ಎಂಜಾಯ್ ಮಾಡ್ಬೇಕಂದ್ರೆ ನಾವು ಥಿಯೇಟರ್ ಅಲ್ಲಿ ಬಂದು ನೋಡಿದ್ರೇನೆ ಆ ಒಂದು ಮಜಾ ಅಂತ ಹೇಳ್ಬೋದು. ಟ್ರೇಲರ್ ನೋಡಿದ ತಕ್ಷಣ ನಮ್ಗೆ ಒಂದ್ ರೀತಿ ಎಕ್ಸೈಟ್ಮೆಂಟ್, ತುಳು ಸಿನಿಮಾದಲ್ಲಿ ಥ್ರಿಲ್ಲರ್ ಈ ರೀತಿ ಇದೆ ಅಂತ. ಕೆರ್ಸಿನಾಯ ರಘುರಾಮಿರ್ ನಮಗೆ ಪ್ರೀತ ಓಲಾ ತಪ್ಪಾದ ಕುಲ್ದೆ ಪೂರ ಆಯ್ನಿ ಇಬ್ಬರ್ದಾತ್ರ
ಕೊಲೆ ಮಾಡ್ತೀರಾ ಸರ್? ಯಾರು ನಾವ? ಸಿನಿಮಾದಲ್ಲಿ ಆ, ನೀವು ಅದು ನೀವೇ ನನಗೆ ಹೇಳ್ಬೇಕು. ಪೆಟ್ರೋಲ್ ಅಡೆ ಎಲ್ಲ ಆಗುದಿಲ್ಲ, ಮಂಗಳೂರಿನವರಲ್ಲ. ಹೌದೌದೌದೌದು. ಸಿನಿಮಾ ನೋಡಿನೇ ಹೇಳ್ಬೇಕು. ಆಯ್ತು ಸರ್, ಸಿನಿಮಾನೇ ನಾನು ನೋಡ್ತೇನೆ, ಓಕೆನಾ? ಸೊ ಈಗ ನಿಮಗೆ ಕೆಲವೊಂದು ಕ್ವಶನ್ಸ್ ಕೇಳ್ತಾನೆ, ತುಂಬಾ ಬುದ್ಧಿವಂತರಲ್ವಾ, ಹಾಗಾಗಿ ಕೆಲವೊಂದು ಕ್ವಶನ್ಸ್ ಕೇಳ್ತಾನೆ, ಸ್ವಲ್ಪ ಫನ್ನಿ ಟ್ರಿಕ್ಕಿ ಕ್ವಶನ್. ಸೊ ನೀವು ಆನ್ಸರ್ ಮಾಡ್ಬೇಕು, ಓಕೆನಾ? ಮನೆ ಕಟ್ಟುವ ಕನಸು ನಿಮ್ಮದಾಗಿದ್ದರೆ ನಿಮ್ಮ ಕನಸಿನ ಮನೆ ಕಟ್ಟಲು ವಿವಿಧ ಹೊಸ ವಿನ್ಯಾಸ ಹೊಂದಿರುವ ಉತ್ತಮ ಗುಣಮಟ್ಟ ಮತ್ತು ದೀರ್ಘ ಬಾಳಿಕೆಯ ಸ್ಯಾನಿಟರಿ ವೇರ್, ವೆಟ್ರಿಫೈಡ್ ಟೈಲ್ಸ್, ಬಾತ್ರೂಮ್ ಫಿಟ್ಟಿಂಗ್ಸ್, ಬಾತ್ ಕ್ಯಾಬಿನೆಟ್, ವಾಲ್ ಟೈಲ್ಸ್ ಹಾಗೂ ಕಚೇರಿ ಕಟ್ಟಡ ಕಟ್ಟಲು ಬೇಕಾದ ಅಗತ್ಯ ವಸ್ತುಗಳಿಗಾಗಿ ಸಂಪರ್ಕಿಸಿ ಮಹಾಲಕ್ಷ್ಮಿ ಸಿರಮಿಕ್ ಸೆಂಟರ್, ಮಹಾಲಕ್ಷ್ಮಿ ಕಾಂಪ್ಲೆಕ್ಸ್, ಕಸಬಾ ಬಜಾರ್, ಬಂದರ್, ಮಂಗಳೂರು. ದೂರವಾಣಿ ಸಂಖ್ಯೆ 8660836009. Resin Arts Furnitures, epoxy woodworks, kitchen countertop, dining table, coffee table, wall arts ಇಂತಹ ಸೌಲಭ್ಯಗಳಿಗಾಗಿ ತಕ್ಷಣವೇ ಭೇಟಿ ನೀಡಿ. SO Enterprises, Resin Art.
ಬಳಿಕ ಮತ್ತೊಮ್ಮೆ ಸಂಕ್ರಾಂತಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಮ್ಮ ಜೊತೆ ಅತಿಥಿಗಳಿದ್ದಾರೆ, ಅವರನ್ನ ಮಾತಾಡ್ಸೋಣ. ಸೊ ನಾನು ಆಲ್ರೆಡಿ ಹೇಳಿದೆ ಕ್ವಶನ್ಸ್ ಇದೆ ಅಂತ. ಓಕೆ, ಟಫೆಸ್ಟ್ ಕ್ವಶನ್ಸ್. ಸೊ ಕ್ವಶನ್ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಗುತ್ತಿಲ್ಲ ಗೊತ್ತಿಲ್ಲ. ಸೊ ಸೀರಿಯಸ್ ಆಗಿ ಕೇಳಿ. ಓಕೆ, ತಲೆಯ ಮೇಲೆ ಕಾಲಿಟ್ಟು ನಡೆಯುವಂತಹ ಪ್ರಾಣಿ ಯಾವುದು ಸರ್? ತಲೆಯ ಮೇಲೆ ಕಾಲಿಟ್ಟು ನಡೆಯುವಂತ ಪ್ರಾಣಿ ಯಾವುದು? ಹಾ, ಪ್ರಾಣಿ ನಡೆಯುತ್ತೆ, ತಲೆ ಮೇಲೆ ಕಾಲಿಟ್ಟು ನಡೆಯುತ್ತೆ. ಗೊತ್ತಿಲ್ಲ? ಏನು ಏನು ತಲೆ? ಓಕೆ, ಮುರಿಯದೆ ಬಳಸಲು ಸಾಧ್ಯವಿಲ್ಲದ ವಸ್ತು ಯಾವುದು? ಇದು ಮುರಿಯದೆ ಇದನ್ನ ಬಳಸಲಿಕ್ಕೆ ಸಾಧ್ಯ ಇಲ್ಲ. ಚಕ್ಕುಲಿ ಅಲ್ಲ, ತಿನ್ನುವಂತದ್ದೇ. ಹಾ, ಮುರಿಲೇಬೇಕು ನಾವ್ ಇದನ್ನ. ಅಲ್ಲ ಅಲ್ಲ, ಸ್ವಲ್ಪ ಹತ್ತಿರ. ಜಿಮ್ಗೆ ಹೋಗೋರಾದ್ರೆ ಕರೆಕ್ಟ್ ಇದು ಗೊತ್ತಿರುತ್ತೆ. ಅಲ್ಲ, ಬ್ರೇಕ್ ಮಾಡ್ಲೇಬೇಕು ನಾವ್ ಅದನ್ನ. ಅಲ್ಲ, ಹಾ, ಮುರಿಲೇಬೇಕು, ಬ್ರೇಕ್ ಮಾಡ್ಬೇಕು ಇದನ್ನ. ಹಿಂಗೆ ತಿನ್ಬೋದಲ್ವಾ ಸರ್? ಜಿಮ್ಗೂ ಅದಕ್ಕೂ ಸ್ವಲ್ಪ ಕನೆಕ್ಷನ್ ಇದೆ. ಜಿಮ್ಗೆ ಹೋಗೋ ರೆಗ್ಯುಲರ್ ಆಗಿ ಇದನ್ನ ತಗೋತಾರೆ. ಕರೆಕ್ಟ್. ಓಕೆ, ಸೊ ಈಗ ತುಂಬಾ ಇಂಪಾರ್ಟೆಂಟ್. ಮಂಗ ಇರುತ್ತೆ, ಅಳಿಲು ಇರುತ್ತೆ, ಅದ್ರ ಜೊತೆಗೆ ಹಕ್ಕಿ ಇರುತ್ತೆ, ತೆಂಗಿನ ಮರನ ಹತ್ತುತ್ತಾ ಇರುತ್ತೆ. ಓಕೆನಾ? ಫಸ್ಟ್ ಯಾವ್ದಕ್ಕೆ ಬನಾನಾ ಸಿಗುತ್ತೆ? ಮಂಗ, ಅಳಿಲು ಮತ್ತೆ ಹಕ್ಕಿ, ಇದ್ರಲ್ಲಿ ಮೂರು ಕೂಡ ಬೇಗ ಬೇಗ ತೆಂಗಿನ ಮರ ಹತ್ತುತ್ತಾ ಇರುತ್ತೆ. ಫಸ್ಟ್ ಯಾವ್ದಕ್ಕೆ ಬನಾನಾ ಸಿಗುತ್ತೆ? ತೆಂಗಿನ ಮರದಲ್ಲಿ ಬನಾನೆ. ಓಕೆ ಮ್ಯಾಮ್, ನೀವು ಗೇಮ್ ಅಲ್ಲಿ ಇಲ್ವಾ? ಓಕೆ, ಇನ್ನೊಂದು ಕ್ವಶನ್. ಯಾವಾಗ್ಲೂ ಭೂಮಿ ಮೇಲೆನೆ ಬಿದ್ದಿರುತ್ತೆ, ಆದ್ರೂ ಮಣ್ಣಾಗಲ್ಲ. ಮಣ್ಣು. ನೋ, ಯಾವಾಗ್ಲೂ ಭೂಮಿ ಮೇಲೆನೆ ಇರುತ್ತೆ. ಚಪ್ಪಲಿ. ಆದ್ರೂ ಮಣ್ಣಾಗಲ್ಲ. ಆದ್ರೂ ಮಣ್ಣಾಗುತ್ತಲ್ಲ ಚಪ್ಪಲಿಗೆ? ಮಣ್ಣಾಗಲ್ಲ. ನೀರು. ನೀರು ಕೆಸರೇ ಆಗುತ್ತೆ. ಏನಾದ್ರೂ ಆಪ್ಷನ್ ಆಪ್ಷನ್ ಇದೆಯಾ? ಆಪ್ಷನ್ ಬೇಕಾ? ಆಪ್ಷನ್ ಅಲ್ಲ, ಕ್ಲೂ ಕೊಡ್ತೀನಿ. ನಮ್ಮ ಹಿಂದೆನೆ ಬರುತ್ತೆ. ಓಕೆ, ಸೊ ಇದು ಆಡ್ ನಂಬರ್ ಬಟ್ ಈವನ್ ನಂಬರ್ ಕೂಡ ಆಗುತ್ತೆ. ಕ್ವಶನ್ ಆಯ್ತು. ಇದು ಆಡ್ ನಂಬರ್ ಆದ್ರೂ ಈವನ್ ಕೂಡ ಆಗುತ್ತೆ. ನಂಬರೇ ಅಲ್ಲ ಆನ್ಸರ್, ಬೇರೆ ಏನೋ ಇರುತ್ತೆ. ನಂಬರ್ ಏನ ಆನ್ಸರ್? ಗೊತ್ತಿಲ್ಲ, ನೀವು ಕತೆ ಹೇಳಲಿಲ್ಲ, ನಾನು ಯಾಕೆ ಹೇಳಿ? ಇದು ಆಡ್ ನಂಬರ್ ಆದ್ರೂ ಈವನ್ ಆಗುತ್ತೆ. ಫೋನ್ ನಂಬರ್ ಅಲ್ಲ, ಮೊಬೈಲ್ ನಂಬರ್. ಗೊತ್ತಾಗ್ಲಿಲ್ಲ? ಇಲ್ಲ ಮ್ಯಾಮ್, ಇದಾದ್ರೆ ಹೇಳ್ಬೇಕು, ನೀವು ಇಂಗ್ಲಿಷ್ ಅಲ್ಲಾದ್ರೂ ಇದ್ದೀರಲ್ಲ. ಆಡ್ ನಂಬರ್ ಬಟ್ ಈವನ್ ಕೂಡ ಆಗುತ್ತೆ. ಗೊತ್ತಾಗ್ತಿಲ್ಲ? 7. ಎಸ್ ತೆಗ್ದ್ರೆ ಈವನ್ ತಾನೆ? ಓಕೆ, ಸೊ ನಂಗೆ ಜೀವ ಇಲ್ಲ ಆದ್ರೂ ನಾನ್ ಸಾಯ್ತೀನಿ. ಜೀವ ಇಲ್ಲ ಆದ್ರೂ ಸಾಯ್ತೀನಿ. ಸಾವು. ಸಾವಿಗೆ ಜೀವ ಇರಲ್ಲ ಆದ್ರೂ ಸಾವೆಲ್ಲ ಅದು. ಅಲ್ಲ, ಕ್ಲೂ ಕೊಡಿ ಸರ್. ಇಷ್ಟು ಬೇಗ ಕ್ಲೂ ಕೇಳಲಿಕ್ಕಿಲ್ಲ. ತಿಂಕ್ ಮಾಡಿ.
ಜೀವ ಇಲ್ಲ ಆದ್ರೂ ಸಾಯುತ್ತೆ. ಫೋನ್ ಡೆಡ್ ಆಗೋದು. ಸ್ವಲ್ಪ ಹತ್ರದಲ್ಲಿದ್ದೀರಾ. ಸಿಂಹ. ಅದ್ರ ಹತ್ರ. ನೆಟ್ವರ್ಕ್. ಫೋನ್ ಹೀಗೆ ಡೆಡ್ ಆಗುತ್ತೆ. ಬ್ಯಾಟ್ರಿ. ಎಸ್, ಗ್ರೇಟ್ ನೀವು. ಮ್ಯಾಮ್ ಓಕೆ, ಲಾಸ್ಟ್ ಕ್ವಶನ್. ಓಕೆನಾ, ನೀವು ಆನ್ಸರ್ ಮಾಡಿ. ಓಕೆ, ತುಂಬಾ ಕಥೆಗಳಿರುವಂತಹ ಬಿಲ್ಡಿಂಗ್ ಯಾವ್ದು? ತುಂಬಾ ಕಥೆಗಳು ಇರುವಂತಹ ಬಿಲ್ಡಿಂಗ್ ಯಾವ್ದು? ತುಂಬಾ ಕಥೆಗಳಿರುವ ಬಿಲ್ಡಿಂಗ್ ಹ್ಮ್ ಇಂಡಿಯಾದಲ್ಲಿ ಇದೆಯಾ? ತಾಜ್ ಮಹಲ್. ಇಲ್ಲ. ತುಂಬಾ ಕೊಡಿ ನೀವು. ಕ್ಲೂ ಕೊಟ್ರೆ ನಮ್ಮ ಊರಲ್ಲಿ ಇರೋದಾ? ನಿಮ್ಮೂರಲ್ಲೂ ಇರ್ಬೋದು, ನಮ್ಮೂರಲ್ಲೂ ಇರ್ಬೋದು. ಎಲ್ಲಿ ಬೇಕಾದ್ರೂ ಇರ್ಬೋದು. ತುಂಬಾ ಕಥೆಗಳಿರುವ ಬಿಲ್ಡಿಂಗ್. ಸ್ವಪ್ನ ಬುಕ್ ಹೌಸ್. ತುಂಬಾ ಕಥೆಗಳಿರುವ, ನಾನು ಆಲ್ರೆಡಿ ಕ್ಲೂ ಕೊಟ್ಟಿದ್ದೇನೆ. ಬುಕ್ ಹೌಸ್ ತರನೇ ಯಾವ್ದೋ ಒಂದು ಲೈಬ್ರರಿ. ಎಸ್, ಮ್ಯಾಮ್ಗೋಸ್ಕರ ಒಂದು ಈಸಿಯೆಸ್ಟ್ ಕೇಳ್ತಾ ಇದ್ದೇನೆ. ಅಟ್ಲೀಸ್ಟ್ ಅವ್ರು ಹೇಳ್ತಾರಲ್ಲೋ ನೋಡೋಣ. ಓಕೆ, ನಾನು ಎಲ್ಲೋದ್ರೂ ಕೇಳ್ತೀನಿ. ಮೀನಿಗೆ ಭಯ ಆಗುವಂತ ದಿನ ಯಾವ್ದು? ಮೀನಿಗೆ ಭಯ ಆಗುವಂತ ದಿನ ಯಾವ್ದು? ಮೀನಿಗೆ ಭಯ ಆಗುವ ದಿನ ಫ್ರೈ ಮಾಡೋ ದಿನ. ಫ್ರೈಡೇ. ಎಸ್, ಒಂದು ಲಾಸ್ಟ್. ಓಕೆನಾ, ಸೊ ಲೀಲಾ ಅವರಿಗೆ 3 ಮಕ್ಳು. ಓಕೆನಾ, ಸಾರಿ, ಲೀಲಂದು ಅಮ್ಮನಿಗೆ 3 ಮಕ್ಳು. ಓಕೆ, ಒಂದು ಫಸ್ಟ್ ಇದು ಜಾನ್ವರಿ, ಸೆಕೆಂಡ್ ಇದು ಫೆಬ್ರವರಿ, ಥರ್ಡ್ ಇದು ಯಾರು? ಮಾರ್ಚ್. ಲೀಲಾ ಅವ್ರ ಅಮ್ಮನಿಗೆ 3 ಮಕ್ಳು. ಫಸ್ಟ್ ಇದು ಜಾನ್ವರಿ, ಸೆಕೆಂಡ್ ಇದು ಫೆಬ್ರವರಿ, ನೆಕ್ಸ್ಟ್ ಇದು ಫಸ್ಟ್ ಜಾನ್ವರಿ, ಸೆಕೆಂಡ್ ಫೆಬ್ರವರಿ, ಥರ್ಡ್ ಇದು ಲೀಲಾ. ಲೀಲಾ ಲೀಲಾ. ಎಸ್, ಹೇಗಿದೆ ನನ್ನ ಕ್ವಶನ್ಸ್? ಸೂಪರ್, ಚೆನ್ನಾಗಿಲ್ಲ? ಓಕೆ, ಎಸ್, ಖುಷಿ ಆಯ್ತು ನಿಮ್ಮ ಜೊತೆ ಇಷ್ಟು ಹೊತ್ತು ಮಾತಾಡಿ. ಬಹುಶಃ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನಂಗೆ ಗೊತ್ತಿಲ್ಲ, ಬಟ್ ಪಿಲಿ ಸಿನಿಮಾದ ಪ್ರಮೋಷನ್ಗೆ ಅಗೇನ್ ಬರ್ತೀರಾ? ಕೆಲವೊಂದು ಕ್ವಶನ್ ನಾನು ಅವಾಗ್ಲೇ ಕೇಳ್ತೇನೆ. ಸೊ ಇವತ್ತು ಸಂಕ್ರಾಂತಿ ದಿನ, ಇವತ್ತು ಸ್ಪಂದನಕ್ಕೆ ಬಂದ ನಿಮ್ಗೆ ಹೇಗೆ ಅನ್ನಿಸ್ತು ಮ್ಯಾಮ್? ತುಂಬಾ ಖುಷಿ ಆಯ್ತು. ಅದ್ ಬಿಟ್ಟು ಬೇರೆ ಏನಾಯ್ತು? ಏನಾಗ್ಲಿಲ್ಲ, ಮಾತಾಡುವ ಸಿಚುವೇಶನ್ ಅಲ್ಲಿ ವಾಯ್ಸ್ ಇಲ್ಲ. ಓಕೆ, ಸೊ ನೆಕ್ಸ್ಟ್ ಟೈಮ್ ಬಂದಾಗ ಚೆನ್ನಾಗಿ ಮಾತಾಡ್ತೀರಾ? ಯಾ ಶೋರ್. ಎಸ್ ಸರ್, ನಿಮ್ಗೆ ಹೇಗೆ ಅನ್ನಿಸ್ತು? ತುಂಬಾ ಖುಷಿ ಆಯ್ತು. ಆಕ್ಚುಲಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮತ್ತೆ ಫಿಲಿಂ ಚಿತ್ರತಂಡದಿಂದನೂ ಶುಭಾಶಯ ಹೇಳ್ತಾ ಇದ್ದೀನಿ. 10ನೇ ತಾರೀಕಿಗೆ ನಮ್ಮ ಫಿಲಿಂ ರಿಲೀಸ್ ಆಗ್ತಾ ಇದೆ. ಎಲ್ರೂ ಥಿಯೇಟ್ರಿಗೆ ಬಂದು ನೋಡಿ, ನಮ್ಗೆ ಆಶೀರ್ವಾದ ಮಾಡಿ, ಸಿನಿಮಾನ ಗೆಲ್ಸಿ. ನಾನೇ ಪ್ರಮೋಟ್ ಮಾಡ್ತಾ ಇದ್ದೇನೆ. ಸರ್, ಅದೇ ಮೊದಲನೇದಾಗಿ ಎಲ್ರ ತರ ಖುಷಿ ಆಯ್ತು. ಇನ್ನೊಂದು ಏನಂದ್ರೆ ನಿಮ್ಗೆ ತುಂಬಾ ಥ್ಯಾಂಕ್ಸ್. ಏನಂದ್ರೆ ತುಂಬಾ ವಿಷಯಗಳು ನಮ್ಮ ಒಳಗಡೆನೆ ಇರುತ್ತೆ, ನೀವು ಕೆದಕಿ ಆದಷ್ಟು ಹೊರಗಡೆ ತಂದಿದ್ದೀರಾ. ಹಾಗೂ ಸ್ಪಂದನ ಟಿವಿ ಅವ್ರಿಗೆ ಮುಂಚೆಯಿಂದನೂ ತುಂಬಾ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಅನೇಕ ಸಿನಿಮಾಗಳಿಗೆ. ಈ ಸಿನಿಮಾಗೂ ಅದೇ ತರ ಸಪೋರ್ಟ್ ಇರಲಿ. ಹಾಗೂ ನಿಮ್ಗೂ ಕೂಡ ನಿಮ್ಮ ಫ್ಯೂಚರ್ ಏನೇನು ಪ್ರಾಜೆಕ್ಟ್ಸ್ ಇದ್ರೆ ಅದಕ್ಕೂ ಆಲ್ ದ ಬೆಸ್ಟ್ ನಿಮಗೆ. ಹಾಗೂ ಇದೇ ತರ ಸಪೋರ್ಟ್ ಇರಲಿ ನಮ್ಮ ಸಿನಿಮಾಗೆ. ಹಾಗೂ ಅದೇ ಫೆಬ್ರವರಿ 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ ತುಳುನಾಡಿನಾದ್ಯಂತ. ಹಾಗೂ ಹೊರಗಡೆ ದೇಶದಲ್ಲೂ ದುಬೈ ಆಗಿರ್ಬೋದು, UAE ಕಂಟ್ರಿ ಫುಲ್ ಅಲ್ಲೆಲ್ಲ ರಿಲೀಸ್ ಆಗ್ತಾ ಇದೆ. ಎಲ್ಲ ಕಡೆನೂ ಸಪೋರ್ಟ್ ಇರಲಿ, ಬಂದು ತುಳು ಸಿನಿಮಾಗೆ ಸಪೋರ್ಟ್ ಇರಲಿ. ಈ ನಮ್ಮ ಪೀಲಿ ಸಿನಿಮಾಗೆ ಎಲ್ರು ನೋಡಿ ಆರಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಅಗೇನ್ ಮೀಟ್ ಆಗೋಣ, ಮತ್ತೆ ಮೀಟ್ ಆಗ್ತಾ ಇರೋಣ. ಸಿನಿಮಾದ ಓಡಾಟದಲ್ಲಿ ನಾವು ಇರ್ತೇವೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಬಂದದಕ್ಕೆ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಕ್ರಾಂತಿ ಒಂದು ಹೊಸ ರೀತಿಯ ಕ್ರಾಂತಿಯನ್ನ ಸೃಷ್ಟಿ ಮಾಡ್ತದೆ ಅನ್ನುವಂತ ಭರವಸೆಯೊಂದಿಗೆ ನಾನು ಕಾರ್ಯಕ್ರಮನ ಎಂಡ್ ಮಾಡ್ತಾ ಇದ್ದೇನೆ. ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ಟಿವಿ. ನಮಸ್ಕಾರ.
ಮನೆ ಕಟ್ಟುವ ಕನಸು ನಿಮ್ಮದಾಗಿದ್ದರೆ ನಿಮ್ಮ ಕನಸಿನ ಮನೆ ಕಟ್ಟಲು ವಿವಿಧ ಹೊಸ ವಿನ್ಯಾಸ ಹೊಂದಿರುವ ಉತ್ತಮ ಗುಣಮಟ್ಟ ಮತ್ತು ದೀರ್ಘ ಬಾಳಿಕೆಯ ಸ್ಯಾನಿಟರಿ ವೇರ್, ವೆಟ್ರಿಫೈಡ್ ಟೈಲ್ಸ್, ಬಾತ್ರೂಮ್ ಫಿಟ್ಟಿಂಗ್ಸ್, ಬಾತ್ ಕ್ಯಾಬಿನೆಟ್, ವಾಲ್ ಟೈಲ್ಸ್ ಹಾಗೂ ಕಚೇರಿ ಕಟ್ಟಡ ಕಟ್ಟಲು ಬೇಕಾದ ಅಗತ್ಯ ವಸ್ತುಗಳಿಗಾಗಿ ಸಂಪರ್ಕಿಸಿ ಮಹಾಲಕ್ಷ್ಮಿ ಸಿರಮಿಕ್ ಸೆಂಟರ್, ಮಹಾಲಕ್ಷ್ಮಿ ಕಾಂಪ್ಲೆಕ್ಸ್, ಕಸಬಾ ಬಜಾರ್, ಬಂದರ್, ಮಂಗಳೂರು. ದೂರವಾಣಿ ಸಂಖ್ಯೆ 8660836009. Resin Arts Furnitures, epoxy woodworks, kitchen countertop, dining table, coffee table, wall arts ಇಂತಹ ಸೌಲಭ್ಯಗಳಿಗಾಗಿ ತಕ್ಷಣವೇ ಭೇಟಿ ನೀಡಿ. ಹಿಂದೆ ಭೇಟಿ ನೀಡಿ. SO Enterprises, Raising Art.